ಎಲ್ರಿಗೂ ನಮಸ್ಕಾರ. ಎನಪಯ ವಿಶ್ವವಿದ್ಯಾನಿಲಯ ಅರ್ಪಿಸುವಂತಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ ಆ್ಯಂಡ್ ಇದು ನೇರ ಪ್ರಸಾರ ಕಾರ್ಯಕ್ರಮ. ಅನುಭವ ಸವಿಯಲ್ಲ, ಅನುಭವದ ನೆನಪೇ ಸವಿ ಅಂತ ಹೇಳಿದ ಕವಿ ಕಡೆಂಗೋಡ್ಲು ಶಂಕರ ಭಟ್ರು. NSS ಒಂದು ಅನುಭವ. ಆ ಅನುಭವದ ಆಸರೆಯಲ್ಲಿ ಮೂಡಿ ಬಂದ 3 ರತ್ನಗಳನ್ನು ಸಂದರ್ಶನ ಮಾಡುವಂತ ಹೊತ್ತು. ನನಗಲ್ಲ ನಿನಗೆ ಅನ್ನೋ ಧ್ಯೇಯ ವಾಕ್ಯನ ಒಳಗೊಂಡು NSS ಎಂಬ ಕುಟುಂಬದಲ್ಲಿ ಬೆಳೆದು ಸಾಧನೆಗೈದ ಯುವ ಶಕ್ತಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಲೋ ಎವ್ರಿವನ್, ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಮೂವರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮ್ಮ 3 ವಿದ್ಯಾರ್ಥಿಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತ ಹೊತ್ತು. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಧನ್ಯಶ್ರೀ ಭಟ್. ಇವರು ಬ್ಯಾಚುಲರ್ ಇನ್ ಫೋರೆನ್ಸಿಕ್ ಸೈನ್ಸ್, ರೈಟ್? ಬ್ಯಾಚುಲರ್ ಇನ್ ಫೋರೆನ್ಸಿಕ್ ಸೈನ್ಸ್ ಮಾಡ್ತಾ ಇದ್ದಾರೆ ಎನೋಪಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂಡ್ ಕಾಮರ್ಸ್. ಅಂಡ್ ಹಾಗೇನೆ ನಮ್ಮ ಜೊತೆಗಿದ್ದಾರೆ ಆಚಿಯಾ ಬಾನು. She is doing nursing, right? Yes, ma'am. 3rd year of nursing in Enopaya College of Nursing. Yes, and we have with us Dr. Sinan PH. He is doing dental intern ಆಗಿದ್ದಾರೆ Enopaya Dental College ಅಲ್ಲಿ, ರೈಟ್? ನಾ ಹೇಳಿದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ ಅಲ್ಲ? ಕರೆಕ್ಟ್. ಸೊ ಇವರು ಮೂವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬಿಕಾಸ್ ಈ ಮೂವರು ಒಂದಾದ ಫ್ಯಾಮಿಲಿ. ಅಂದ್ರೆ ಒಬ್ಬೊಬ್ರು ಒಂದೊಂದು ಕೋರ್ಸ್ ಮಾಡ್ತಾ ಇದ್ದಾರೆ. ಒಬ್ರು ನರ್ಸಿಂಗು, ಒಬ್ರು ಡಾಕ್ಟ್ರು, ಒಬ್ರು ಫಾರೆನ್ಸಿಕ್ ಸೈನ್ಸ್ CID ಆಗ್ಲಿಕ್ಕೆ ಹೊರಟಿದ್ದಾರೆ. ಬಟ್ ಇವರು ಮೂವರು ನಮ್ಮ ಒಂದಾಗಿರೋ ಕುಟುಂಬ ಅಂದ್ರೆ ಅದು NSS ಫ್ಯಾಮಿಲಿ. NSS ಫ್ಯಾಮಿಲಿ ಮೂಲಕ ಮೂವರು ಕೂಡ ಒಂದಾಗಿದ್ದಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಸಾಧನೆ ಮಾಡಿದ್ದಾರೆ NSS ಅಲ್ಲಿ. ಸೊ ಯಾವ ರೀತಿ ಅಂತ ಫಸ್ಟಿಗೆ ಒಂದು ವಿವರ ಕೊಟ್ಬಿಡ್ತೀನಿ. ನಮ್ಮ ಧನ್ಯಶ್ರೀ ಅವರು ಪ್ರೀ RD ಕ್ಯಾಂಪ್ VTU ಬೆಳಗಾವಿಗೆ ಹೋಗಿದ್ದಾರೆ ಅಂಡ್ ಸೌತ್ ಝೋನ್ ಪ್ರೀ RD ಕ್ಯಾಂಪ್ ಎಟ್ GKVK ಕ್ಯಾಂಪಸ್ ಬ್ಯಾಂಗ್ಳೂರ್, ಅಲ್ವಾ? ಅಂಡ್ ಹಾಗೇನೆ ಸ್ಟೇಟ್ ಲೆವೆಲ್ ರಿಪಬ್ಲಿಕ್ ಡೇ ಕ್ಯಾಂಪ್ RV ಕಾಲೇಜ್. ಅಂಡ್ ನಮ್ಮ ಆಶಿಯಾ ಭಾನು ಅವರು NSS ಸೌತ್ ಝೋನ್ ಪ್ರೀ ರಿಪಬ್ಲಿಕ್ ಡೇ ಪರೇಡ್ ಕ್ಯಾಂಪ್ 2020 ತಿರುಚನಪಲ್ಲಿಯಲ್ಲಿ ಅಂಡ್ ಸ್ಟೇಟ್ ರಿಪಬ್ಲಿಕ್ ಡೇ ಪರೇಡ್ ಬ್ಯಾಂಗ್ಳೂರ್ 2021. ಅಂಡ್ ಸಿನಾನ್ ಅವರು NSS ಸೌತ್ ಝೋನ್ ಪ್ರೀ ರಿಪಬ್ಲಿಕ್ ಡೇ ಪರೇಡ್ ಅಲ್ಲೂ ಹೋಗಿದ್ದಾರೆ, ಪ್ರೀ RD ಕ್ಯಾಂಪ್ ಅಂಡ್ 73rd ನ್ಯಾಷನಲ್ ರಿಪಬ್ಲಿಕ್ ಡೇ ಪರೇಡ್ ಇನ್ ಡೆಲ್ಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಅಲ್ವಾ? ಸೊ ಇದು 3 ಕೂಡ ನಮ್ಮ ಕರ್ನಾಟಕಕ್ಕೆ, ನಮ್ಮ ಮಂಗಳೂರಿಗೆ ಹೆಮ್ಮೆ ತರುವಂಥ ವಿಷಯ. ಸೊ ದ್ಯಾಟ್ಸ್ ವೈ ವಿ ಆರ್ ಪ್ರೌಡ್ ಆಫ್ ಯು. ಆ್ಯಂಡ್ ನಾವು ಈಗ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಕೇಳುವಂತಹ ಕ್ವಶನ್, ಈಗ ಧನ್ಯ ಅವರು ನಿಮ್ಮ ಪ್ಯಾಷನ್ ಭರತನಾಟ್ಯಂ, ಅಲ್ವಾ? ಸೊ ಭರತನಾಟ್ಯಂ ಜೊತೆಗೆ ಭರತನಾಟ್ಯಂ ಅಂತ ಹೇಳಿದ ಕೂಡಲೇ ಸಿಂಗಿಂಗ್ ಕೂಡ ಜೊತೆಗೆ ತಗೊಂಡೋಗ್ಬೇಕಾಗುತ್ತೆ. ಸಿಂಗಿಂಗ್ ಅಲ್ಲಿ ಜೂನಿಯರ್ ಆಗಿದೆ ಅಂಡ್ ಭರತನಾಟ್ಯಂ ಅಲ್ಲಿ ವಿದ್ವತ್ ಮಾಡ್ತಾ ಇದ್ದೀರಾ. ಸೊ ಇದು ಒಂದು ಕಡೆ, ಅಲ್ಲಿ ಆ ಕಡೆ ಒಂದು ಫಾರೆನ್ಸಿಕ್ ಒಂದು ಕಡೆ, ಅದ್ರ ನಡುವೆಯಲ್ಲೂ NSS ಜಾಯಿನ್ ಆಗಬೇಕು. ಯಾಕೆ ಇಂಟ್ರೆಸ್ಟ್ ಹೇಗೆ ಬಂತು? ಅಲ್ಲ, ಒಳ್ಳೆ ಇಂಟ್ರೆಸ್ಟ್, ದಟ್ ಈಸ್ ವೆರಿ ಅಪ್ರೌಚ್, ಬಟ್ ಆ ಇಂಟ್ರೆಸ್ಟ್ ಹೇಗೆ ಬಂತು? ನನಗೆ ಯಾವತ್ತು ಕಮ್ಯುನಿಟಿ ಸರ್ವಿಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ದೆನ್ ಆಫ್ಟರ್ ಗೆಟಿಂಗ್ ಇನ್ ಟು ಕಾಲೇಜ್ ಬ್ಯಾಚುಲರ್ಸಿಗೆ ಗೊತ್ತಾಯಿತು ದೆರ್ ಇಸ್ NSS ಕ್ಲಬ್ ಇದೆ, ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಪ್ರಮೋಟ್ ಮಾಡ್ತಾರೆ ತುಂಬ ಅಂತ. ಸೊ NSS ಜಾಯಿನ್ ಆಗುವ ಅಂತ ಅನ್ಸುತ್ತೆ ಅವಾಗ. ಬಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಬರುವಾಗ ಐ ಆಲ್ವೇಸ್ ಲರ್ನ್ ಲೈಕ್ ಎಲ್ಲ 5 ಫಿಂಗರ್ಸ್ ಸೇಮ್ ಇರಲ್ಲ. ಬಟ್ ದೆನ್ ಎವ್ರಿ ಒನ್ ಇಸ್ ಗುಡ್ ಎಟ್ ಸಮಥಿಂಗ್ ಆರ್ ದ ಎಲ್ಸ್. ಅವಾಗ ಗೊತ್ತಾಯ್ತು ಐ ಆಮ್ ಸಮಥಿಂಗ್ ಫಾರ್ ದಿಸ್, ನಾನು ಏನಾದರೂ ನನ್ನ ಕಡೆಯಿಂದ ಕೊಡ್ಬೋದು NSSಗೆ ಅಂತ. ಸೊ ಐ ಕೇಮ್ ಫಾರ್ ದಿಸ್ NSSಗೆ ಸೇರುವ ಅಂತ. ಸಿನಾ, ನಿಮ್ಮನ್ನು ಡಾಕ್ಟರ್ ಅಂತ ಕರಿಬೋದಾ? ನಾನು ಕರಿಬೋದಲ್ಲ, ಬಿಕಾಸ್ ನಿಮ್ಮ ಹೆಸರು ನಂಗೆ ಮರ್ತೋಗುತ್ತೆ. ಸೊ ಡಾಕ್ಟರ್ ಅಂತ ಕರಿವ, ಮರ್ತೋದ್ರೆ ನರ್ಸ್ ಅಂತ ಕರಿವ, ಓಕೆನಾ? ಸೊ ಡಾಕ್ಟರ್, ನೀವು ಹೇಳಿ, ಒಂದು ಡಾಕ್ಟರ್ ಫೀಲ್ಡ್, ಡೆಂಟಲ್ ಫೀಲ್ಡ್, ಸೊ ಅದು ಒಂಥರ ಕಂಪ್ಲೀಟ್ ಅವೇ ಫ್ರಮ್ ಕಲ್ಚರಲ್ ಆಕ್ಟಿವಿಟೀಸ್, ಅಲ್ವಾ? ನಾವು ಸೈನ್ಸ್ ಅಂತ ಹೇಳಿದ ಕೂಡಲೇ ಅದೇ ರೀತಿ ಬರುತ್ತೆ. ಸೊ ಅದರ ನಡುವೆಯೂ ಇದು ಇಂಟೆನ್ಷನ್ ಸೇವಾ ಮನೋಭಾವದಿಂದ ಅಥವಾ ಜಾಬಿಗೆ ಹೆಲ್ಪ್ ಆಗುತ್ತಂತಲ? ಲೈಕ್ ಹೇಗೆ ಹೇಳಿದ್ದೇನೆ ಮ್ಯಾಮ್, ಇದು ಡೆಂಟಲಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ NSSಗೆ ಇದು ಮಾಡುವಂಥದ್ದು. ಲೈಕ್ ನಾವು ಈ ಗ್ರಾಮಗಳಿಗೆ ಹೋಗಿ ನಾವು ಕ್ಯಾಂಪ್ ಮಾಡ್ಬೋದು ಮ್ಯಾಮ್. ತುಂಬ ಜನಕ್ಕೆ ಹಲ್ಲಿದ್ದು ಡಾಕ್ಟರ್ ಅಂತ ಹೇಳಿದ್ರೆ ಒಂದು ಹಲ್ಲನ್ನು ಕೀಳುವ ಅಂತ ಅನ್ಸ್ಕೊಳ್ತಾರೆ. ಅದರಲ್ಲಿ ಬೇರೆ ಆಪರ್ಚುನಿಟೀಸ್ ಇದೆ, ಲೈಕ್ ಬೇರೆ ಏನಾದರೂ ಮಾಡ್ಲಿಕ್ಕೆ ಇರೋದನ್ನ, ಅದರಲ್ಲಿ ಬೇರೆ ಟ್ರೀಟ್ಮೆಂಟ್ ಇದೆ, ಅದರ ಬಗ್ಗೆ ನಾಲೆಜ್ ಕೊಡೋದು, ಅವೇರ್ನೆಸ್ ಕೊಡೋದು, ಅಲ್ಲಿ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು, ಫ್ರೀ ಚೆಕಪ್ ಮಾಡೋದು, ಅದು NSS ಪಬ್ಲಿಕ್ ಇದರಿಂದ ಜಾಯಿನ್ ಆಗಿ ಮಾಡೋದು. ಒಳ್ಳೆ ತುಂಬ ಪ್ರೋಗ್ರಾಮ್ಸ್ ಇದೆ ಮ್ಯಾಮ್. ಮತ್ತು ಡೆಂಟಲ್ ಕ್ಯಾಂಪ್ಸ್, ಅವೇರ್ನೆಸ್ ಪ್ರೋಗ್ರಾಮ್ಸ್,
ಕ್ಯಾನ್ಸರ್ ಅವೇರ್ನೆಸ್ ಎಲ್ಲ ಪ್ರೋಗ್ರಾಮಿಂದ ನಾವು ಇದರಲ್ಲಿ NSS ಥ್ರೂ ಮಾಡ್ತಾ ಓಕೆ ಇದ್ದೀವಿ. ಸೊ ಆದ ಕಾರಣ ಇಂಟ್ರೆಸ್ಟ್ ಬೆಳೀತು ಅಂತ ಹೌದು ಹೇಳ್ಬೋದು ma'am. ಅಲ್ವಾ? ನಿಮ್ಗೆ ಆಶಯ? Ma'am, like first of all, my brother is my inspiration for that. Okay. So he's an cadet, NSS cadet actually. NSS cadet. NCC as well as NSS Okay, cadet. he's, So, NCC ಅಲ್ಲೂ ಇದ್ದಾರೆ. yeah. Okay. And also from him I learned so much, and I am motivated just because of him. Okay. And like I am like service minded, ma'am. As a nurse I have joined for nursing as well. Through NSS, even though I am working in the NSS field as well as in the hospital sector. So we get lots of opportunity to work in hospital sector. Okay. So yeah, I like service to mankind. It's like that. So ವಿತ್ ಸರ್ವಿಸ್ ಜೊತೆಗೆ ನಿಮ್ಮ yeah. ಎಜುಕೇಶನ್ ಕಂಟಿನ್ಯೂ Yes ma'am, ಮಾಡಬೇಕು. you're right. ಸೊ ಈಗ ಎನೋಪಯ ಇದು ನೀವು ಈಗ ಮೂರು ಜನ ಕೂಡ ಎನೋಪಯ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀರಾ, ಎನೋಪಯ ಯೂನಿವರ್ಸಿಟಿಯಲ್ಲಿ ಇದ್ದೀರಾ. ಹೌದು. ಎನೋಪಯ ಯೂನಿವರ್ಸಿಟಿ ಅಂತ ಹೇಳಿದ ಕೂಡಲೇ ಫಸ್ಟ್ ಎಲ್ರಿಗೂ ತಲೆಗೆ ಫ್ಲಾಶ್ ಆಗುವಂಥದ್ದು ಹೆಲ್ತ್ ಯೂನಿವರ್ಸಿಟಿ ಅಲ್ವಾ? Yes, ಸೊ ಹೆಲ್ತ್ ಯೂನಿವರ್ಸಿಟಿ ಅಂತ ಹೇಳಿದ ಕೂಡಲೇ ಹೆಚ್ಚಾಗಿ ಸ್ಟಡೀಸ್ ಕಡೆನೇ ಗಮನ ಇರುತ್ತೆ. ಹೆಲ್ತ್ ಯೂನಿವರ್ಸಿಟೀಸ್ ಇದ್ದು ಮಕ್ಕಳಿಗೆಲ್ಲ ಪ್ಲೇಸ್ಮೆಂಟ್ಸ್ ಆಗಬೇಕು, ಮಕ್ಕಳು ಒಳ್ಳೆ ಕಲಿಬೇಕು, ಡಾಕ್ಟರ್ ಆಗಬೇಕು ಅಂತ. ಬಟ್ ಅದ್ರ ಜೊತೆಗೆ ಎನೋಪಯ ಈ ಸರ್ವಿಸ್ ಕೂಡ ಮಾಡ್ತಾ ಇದೆ ಎನೋಪಯ yeah. ಯೂನಿವರ್ಸಿಟಿ. ನಿಮ್ಮ ಯೂನಿವರ್ಸಿಟಿ ಬಗ್ಗೆ ಏನು ಹೇಳ್ತೀರಾ ಮೂರು ಜನ ಕೂಡ? Ma'am, it's a hospital sector, it's a charitable trust. Okay. Where hospital ತುಂಬ ಲೈಕ್ ಸಹಾಯ ಮಾಡುತ್ತೆ. ಈಗ ಯಾರಿಗಾದರೂ ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ ಆಫ್ಟರ್ ಆಲ್ ದ ಮೆಡಿಕೇಶನ್ ಸರ್ಜರಿ ಆದರೆ, ಸೊ ಥ್ರೂ ಆರ್ ಹಾಸ್ಪಿಟಲ್ ಸೆಕ್ಟರ್ ಲೈಕ್ ಚಾರಿಟೇಬಲ್ ಟ್ರಸ್ಟ್ ಅಲ್ಲ, Okay. ಅದರಿಂದ ಒಂದು 50% ಆಫ್ ಆಗ್ತಿದೆ. Okay. ಲೈಕ್ ದ್ಯಾಟ್ ಇಟ್ ಈಸ್ ವರ್ಕಿಂಗ್. 50% ನೀವು ಚಾರಿಟಿಗೋಸ್ಕರ ಇಡ್ತಾ ಇದ್ದೀರಾ. it's like Okay. that. ನಿಮಗೆ ಎನೋಪಯ ಜಾಯ್ನ್ ಆಗುವಾಗ ಗೊತ್ತಿತ್ತಾ ಇದು NSS ಇದೆ ಇಲ್ಲಿ ಹೆಲ್ತ್ ಯೂನಿವರ್ಸಿಟಿಯಲ್ಲಿ ಕೂಡ ಅಂತ? ಇಲ್ಲ ಮ್ಯಾಮ್, ಲೈಕ್ ನಾವು ಅದೇ ನಮ್ಮ ಸರ್ ಅವರು ಫಸ್ಟ್ ನಮ್ಮನ್ನು ಇದರಲ್ಲಿ ಇದು ಮಾಡಿದರು. ನಮಗೆ ಮೊದಲೇ ಗೊತ್ತಿದೆ, ನಾವು ಸ್ಕೂಲ್ PU ಇಂದನೇ ನಮಗೆ NSS ಬಗ್ಗೆ ಒಂದು ಇದು ಇತ್ತು ಮ್ಯಾಮ್. ನಾವು ಒಂದು ಕ್ಲೀನ್ ಮಾಡ್ಲಿಕ್ಕೆ ಹೋಗೋದು ಹಾಗೆ ಹೀಗೆ Okay, ಅಂತ. ಅದು PU ಅಲ್ಲೇ PU ಅಲ್ಲಿ ಇತ್ತು. ಇತ್ತು. Okay, ಹಾ. ಬಟ್ ಜಾಯ್ನ್ ಆಗ್ಬೇಕಂತಿತ್ತು, ಬಟ್ ಆಗಲಿಲ್ಲ ಮ್ಯಾಮ್. ಓಕೆ ಇಲ್ಲಿ ಬರುವಾಗ NSS ಇದೆ ಅಂತ ನಮ್ಮ ಪ್ರೋಗ್ರಾಮ್ ಆಫೀಸರ್ ಅವರು ಹೇಳಿದರು. Okay. ಹಾಗೆ ನಾವು ಅದಕ್ಕೆ ಜಾಯ್ನ್ ಆದ್ವಿ ಮ್ಯಾಮ್ ಸ್ಟಾರ್ಟಿಂಗ್ ಇಂದನೇ. ಓಕೆ. ಎಷ್ಟು ಯೂನಿಟ್ ಇದೆ ಧನ್ಯ ನಿಮ್ಮ ಎನೋಪಯ ಯೂನಿವರ್ಸಿಟಿಯಲ್ಲಿ? 12 units. 12 ಯೂನಿಟ್. ಅದು NSS ಯೂನಿಟ್ 12 ಇದೆ. ಒಂದು ಯೂನಿಟ್ ಅಲ್ಲಿ ಐ ಥಿಂಕ್ 100 ಮೆಂಬರ್ಸ್ ಬರ್ತಾರೆ. More than 100 ಇದೆ. ಮೋರ್ ದನ್ ಸೊ Yeah. ಟೋಟಲ್ 200 1200 ಸ್ಟೂಡೆಂಟ್ಸ್ ಇದ್ದಾರೆ. NSS Yes, ma'am. volunteers. NSS ದಟ್ ಇಸ್ ರಿಯಲಿ volunteers. ಸರ್ಪ್ರೈಸಿಂಗ್. ಒಂದು ಹೆಲ್ತ್ ಯೂನಿವರ್ಸಿಟಿಯಲ್ಲಿ 1200 ಮೆಂಬರ್ಸ್ NSS ಗೆ ಜಾಯ್ನ್ ಆಗ್ತಾರೆ ಅಂದ್ರೆ ಕಾಲೇಜ್ ಸಪೋರ್ಟ್ ತುಂಬಾನೇ ಮುಖ್ಯ Yes, yes, ಅಲ್ವಾ? very ಸೊ ಐ ಥಿಂಕ್ ಯುವರ್ ಕಾಲೇಜ್ ಹ್ಯಾಸ್ ಕಮ್ ಥ್ರೂ, ನಿಮ್ಮ ಜೊತೆನೆ ವಾಕ್ ಮಾಡ್ತಾ ಇದೆ ನಿಮ್ಮ ಸಕ್ಸಸ್ ಜರ್ನಿ ಜೊತೆಗೆ, ರೈಟ್? ಸಿನಾ, ನಿಮ್ಮ ಹತ್ರ ಕೇಳಬೇಕು, ನಿಮ್ದು ಪ್ರಾಜೆಕ್ಟ್ ವರ್ಕ್ ಗ್ರೀನ್ ಟೀ ಮತ್ತೆ ಅಲೋವೆರಾದ್ದು ಇಂಪ್ಯಾಕ್ಟ್ ಡೆಂಟಿನ್ ಮೇಲೆ ಅಲ್ವಾ? ಡೆಂಟಿನ್ ಇರೋಷನ್ ಅಂದ್ರೆ ಹಲ್ಲಲ್ಲಿ ಇರೋಷನ್ ಏನಾಗುತ್ತೆ ಅದರ ಮೇಲೆ. ಸೊ ಇದು ನಿಮ್ಮ ಇದಕ್ಕೆ ಏನಾದ್ರು ಅಪ್ಲೈ ಮಾಡಿದ್ರೆ NSS ಗೆ ಏನಾದ್ರು, ಐ ಮೀನ್ ಸೋಷಿಯಲ್ ವರ್ಕ್ ಅಂತ ಹೇಳ್ಬೇಕಾದ್ರೆ ಸೊಸೈಟಿಗೆ ಏನಾದ್ರು ಯೂಸ್ ಆಗುವ ಹಾಗೆ? ಮ್ಯಾಮ್ ಇದು ನನಗೆ ಈಗ ICMR ಇಂದ ಗ್ರ್ಯಾಂಟ್ ಸಿಕ್ಕಿದ್ದು ಮ್ಯಾಮ್. ಓಕೆ ಲೈಕ್ ಅದರ ಫರ್ದರ್ ಸ್ಟಡಿ ಮಾಡ್ಲಿಕ್ಕಿದೆ ನನಗೆ ಅದಕ್ಕೋಸ್ಕರ. ಓಕೆ ಲೈಕ್ ನೋಡ್ಬೇಕು ಮ್ಯಾಮ್, ಅದು ಫ್ಯೂಚರಲ್ಲಿ ಅದು Okay. ಹೆಲ್ಪ್ ಆಗೋದಾದ್ರೆ ಅದರಿಂದ ನಾನು ಮಾಡ್ಲಿಕ್ಕೆ ಮಾಡಬೇಕು ಅಂತ. ಓಕೆ. ಧನ್ಯ, ಐ ಥಿಂಕ್ ಧನ್ಯ ಅವರಿಗೆ ಕರ್ನಾಟಕ ಗವರ್ನರ್ ಯಾರು ನಮ್ದು ಗೊತ್ತಾ? 1 ಮಿನಿಟ್. ಗೊತ್ತಾ ಯಾರಿಗಾದ್ರೂ ಕರ್ನಾಟಕ ಗವರ್ನರ್ ಯಾರು ಅಂತ? ಐಡಿಯಾ ಇಲ್ಲ ಅಲ್ಲ? ಧನ್ಯ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ಲ ಕರ್ನಾಟಕ ಗವರ್ನರ್ ಯಾರು ಅಂತ. ಯಾಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆ ಧನ್ಯ? ಅವರೊಟ್ಟಿಗೆ ಒಂದು ಫೋಟೋ ಸೆಷನ್ ಆಪರ್ಚುನಿಟಿ ಓಕೆ, ಅದೆಲ್ಲ ಸಿಕ್ತು, ಎಕ್ಸ್ಪ್ಲೇನ್ ಮಾಡಿ. ರಾಜ್ಭವನ್ ಅಲ್ಲಿ ರಿಪಬ್ಲಿಕ್ ಡೇ ದಿನ ವಿ ವೇರ್ ಕಾಲ್ ಟು ರಾಜ್ಭವನ್. ಅಲ್ಲಿ ಒಂದು ಆಪರ್ಚುನಿಟಿ ಎವ್ರಿ ಇಯರ್ ಫೋಟೋ ಸೆಷನ್ ಸಿಗುತ್ತೆ ಅಂತ. ಬಟ್ ಲಾಸ್ಟ್ ಇಯರ್ ಡ್ಯೂ ಟು ಕೊರೋನಾ ಸಿಕ್ಕಿರಲಿಲ್ಲ ಸ್ಟೂಡೆಂಟ್ಸ್ಗೆ. ಬಟ್ ಆರ್ ಬ್ಯಾಚ್ ವಾಸ್ ಲಕ್ಕಿ ಇನಫ್, ವಿ ಗಾಟ್ ಆಪರ್ಚುನಿಟಿ ಅಟ್ ರಾಜ್ಭವನ್ ಫಾರ್ ದಿಸ್ ಫೋಟೋ ಸೆಷನ್. ಫೋಟೋ ಸೆಷನ್, ಅಂಡ್ ದಟ್ ಡೇ ಯು ಫೆಲ್ ಸೋ ಪ್ರೌಡ್. Yeah, ma'am, really very proud. We had to visit Raj Bhavan. We saw Raj Bhavan. That was like a dream come true. ಓಕೆ. ಆ ಟೈಮಲ್ಲಿ ಕೂಡ ಇದೇ ಗವರ್ನರ್ ಇದ್ರು ಅಲ್ವಾ? ನಮ್ಮ ಈಗಿನ ಗವರ್ನರ್ ಇದ್ರು. ಸೊ ದ್ಯಾಟ್ ವಾಸ್ ಪ್ರೌಡ್ ಮೂಮೆಂಟ್. Yes. ಏನೆಲ್ಲ ಸೋಷಿಯಲ್ ವರ್ಕ್ ಮಾಡಿದ್ದೀರಿ NSS ಅಲ್ಲಿ? ಮ್ಯಾಮ್ ಲೈಕ್ ವಿ ಗೋಸ್ ಟು ಅಡಾಪ್ಟೆಡ್ ವಿಲೇಜಸ್, ಲೈಕ್ ದ್ಯಾಟ್ ವಿ ಒಂದು ಹೆಲ್ಪ್ ಮಾಡೋದ್ರಲ್ಲಿ ಒಂದು ಶೇರಿಂಗ್ ಆಲ್ ದ ಸ್ಕಿಲ್ಸ್, ಲೈಕ್ ಮತ್ತೇನಾದರೂ ಹೆಲ್ಪ್ ಆದರೆ ಎನ್ವೈರ್ನಮೆಂಟ್ನ ಅವ್ರದ್ದು ಏನಾದರೂ ಇದ್ರೆ ಲೈಕ್ ದ್ಯಾಟ್ ವಿ ಕ್ಲೀನ್, ವಿ ಸಪೋರ್ಟ್ ದೆಮ್ ಟು ಡೂ ದೇರ್ ಆ್ಯಕ್ಟಿವಿಟೀಸ್. ಮತ್ತು ಹೆಲ್ತ್ ಇದು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತೀವಿ, ಸೊ ದ್ಯಾಟ್ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕಂಡೀಷನ್ಸ್ ಪ್ರೆಸೆಂಟ್ ಸಿಚುವೇಶನ್ ಆ್ಯಂಡ್ ಆಲ್ ವಾಟ್ ಈಸ್ ಗೋಯಿಂಗ್ ಆನ್, ಆ್ಯಂಡ್ ವಿ ಟೀಚ್ ದೆಮ್ ಹೌ ಟು ಲೀಡ್ ದೇರ್ ಲೈಫ್ ಇನ್ ಪ್ರೆಸೆಂಟ್ ಸಿಚುವೇಶನ್. ಲೈಕ್ ದ್ಯಾಟ್ ವಿ ಆರ್ ಇದು ಯಾವ ಇದು ಯಾರಿಗೆ ಟೀಚ್ ಮಾಡ್ತೀರಾ ಅಂದ್ರೆ ಯಾವ ಜನರನ್ನ ಆಪ್ಟ್ ಮಾಡ್ತೀರಾ ನೀವು? ಮ್ಯಾಮ್ ಲೈಕ್ ವಿಲೇಜ್ ಪೀಪಲ್ಸ್ ಕಮ್ಯುನಿಟಿ. ಎನೋಪಯ ಕಾಲೇಜ್ ನಿಮ್ದು ಯೂನಿವರ್ಸಿಟಿ ಕೂಡ ವಿಲೇಜಸ್ ನ ಅಡಾಪ್ಟ್ ಮಾಡಿದೆ. ಸೊ ಎಷ್ಟು ವಿಲೇಜಸ್ ನ ಅಡಾಪ್ಟ್ ಮಾಡಿದೆ? ಒಂದು 6 ವಿಲೇಜಸ್ 6 ವಿಲೇಜಸ್. ಯಾವುದೆಲ್ಲ ಅಂತ ಗೊತ್ತಾ ನಿಮಗೆ? ಸಜಿಪನಾಡು, ನರಿಮ್ಖಾನ, Okay. ಕಾವತ್ತೂರು, ಕಲಾವರ್, Okay. ಮತ್ತೆ ಇದೆಲ್ಲ ಬೋಲಿಯಾರ್,
ಇದೆಲ್ಲ ಪ್ಲೇಸ್ Yeah, ಹೋಗಿ ma'am. ನೀವು Villages, ma'am. ಹೌದು. ಓಕೆ. ಸೊ ಬೇಸಿಕಲಿ ಈಗ ನಿಮ್ಮ NSS ಅಲ್ಲಿ ಸ್ಟೇಜಸ್ ಇರುತ್ತಲ್ವಾ, ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ. ಒಮ್ಮೆ ಜಸ್ಟ್ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ NSS ಅಲ್ಲಿ ಯಾವ ಮಟ್ಟದಲ್ಲಿದೆ, PU ಮಟ್ಟದಲ್ಲಿ ಅಂತ? ಕ್ಯಾನ್ ಯು ಎಕ್ಸ್ಪ್ಲೈನ್ ಸುನಲ್? ಮ್ಯಾಮ್ ಲೈಕ್ ಅಂದ್ರೆ ನಿಮ್ಮ ಅದರಲ್ಲಿ ಕೂಡ 2-3 ಇಯರ್ಸ್ ಸರ್ಟಿಫಿಕೇಟ್ಸು ಅಂಥದ್ದು ಏನು ಪಾಯಿಂಟ್ ವೈಸ್ ಏನೆಲ್ಲ ಇರುತ್ತಲ್ಲ NSS ಅಲ್ಲಿ? ಮ್ಯಾಮ್ ಫಸ್ಟ್ ಬೇಸಿಕ್ ಕ್ಯಾಂಪ್ ಒಂದು ಮಾಡ್ತಾರೆ, ಅದು ಜನರಲ್ ಕ್ಯಾಂಪ್, ಅದು ಎಲ್ಲರೂ ಕಂಪಲ್ಸರಿ ಅಂತೆಲ್ಲ. ಲೈಕ್ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಜಾಯಿನ್ ಫಾರ್ ದ ಫಸ್ಟ್ ಪರ್ಟಿಕ್ಯುಲರ್ Basic ಕ್ಯಾಂಪ್. camp ಗೆ. ಅದು ಕ್ಯಾಂಪ್ ಅಟೆಂಡ್ ಮಾಡಿದ್ರೆ ಮಾತ್ರ ನಮಗೆ ಇದು ನೆಕ್ಸ್ಟ್ ಕ್ಯಾಟಗರೀಸಿಗೆ ಹೋಗ್ಲಿಕ್ಕೆ. ಯಾ ವೀಕ್ಷಕರೇ, ನೀವು ಅಷ್ಟೇ ಮೂರು ವಿದ್ಯಾರ್ಥಿಗಳು, 3 ರತ್ನಗಳು ನಮ್ಮ ಜೊತೆಗಿದ್ದಾರೆ. ನೀವು ಕಾಲ್ ಮಾಡಿ ಮಾತಾಡಬಹುದು ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ. ಬಿಕಾಸ್ ಸ್ಟೇಟ್ ಲೆವೆಲ್ ಪರೇಡ್ಗೆ, ನ್ಯಾಷನಲ್ ಲೆವೆಲ್ ಡೆಲ್ಲಿಯಲ್ಲಿ ಹೋಗಿ ರಿಪಬ್ಲಿಕ್ ಡೇಗೆ ಪರೇಡ್ ಮಾಡಿದವರು ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡಿ ಅವರಿಗೆ ಸಪೋರ್ಟ್, ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಇದೆ. ಯಾಕಂದರೆ ಬೆಳೆಯೋ ಸಿರಿಗೆ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಇನ್ನಷ್ಟು ಬೆಳೀತಾರೆ. ಸೊ ಖಂಡಿತವಾಗ್ಲೂ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿ, ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಎಸ್ ಕಂಟಿನ್ಯೂ. ಯಾ ಮ್ಯಾಮ್, ಅದು ಕ್ಯಾಂಪ್ ಕಂಡಕ್ಟ್ ಮಾಡಿದ್ರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೆಕ್ಸ್ಟ್ ಕ್ಯಾಟಗರಿ ಕ್ಯಾಟಗರಿ ಇನ್ ದ ಸೆನ್ಸ್ ಲೈಕ್ ಇದು ಪ್ರಿ ಆರ್ ಡಿ ಸೆಲೆಕ್ಷನ್ ಕ್ಯಾಂಪ್. ಫಸ್ಟ್ ಲೈಕ್ ಕಾಲೇಜ್ ಲೆವೆಲ್ ಸೆಲೆಕ್ಷನ್ ಆಗುತ್ತೆ, ನೆಕ್ಸ್ಟ್ ಕಮ್ಸ್ ಯೂನಿವರ್ಸಿಟಿ ಲೆವೆಲ್, ನೆಕ್ಸ್ಟ್ ಕಮ್ಸ್ ಸೌತ್ ಝೋನ್, ಮತ್ತೆ ನ್ಯಾಷನಲ್ ಲೆವೆಲ್ ಇರ್ತದೆ. ಸೊ ನ್ಯಾಷನಲ್ ಹೋದಾದ್ಮೇಲೆ ಅದು ರಾಜ್ಪಥಲ್ಲಿ ಪರೇಡ್ ಇರ್ತದೆ. ಸೊ ಇನ್ NSS ದೇರ್ ಆರ್ ಮೆನಿ ಸ್ಟೇಜಸ್, ಮೆನಿ ಆಪರ್ಚುನಿಟೀಸ್, ಮೆನಿ ಆಕ್ಟಿವಿಟೀಸ್. ಲೈಕ್ ವಿ ಗೆಟ್ ಸೊ ಮೆನಿ ಲೈಕ್ ಇಂಟಿಗ್ರೇಷನ್ ಕ್ಯಾಂಪ್ಸ್, ಮತ್ತೆ ಯೂತ್ ಇಂಟಿಗ್ರೇಷನ್ ಕ್ಯಾಂಪ್ ವಾಟ್ ಐ ಸೆಡ್, ಅಂಡ್ ದೆನ್ ಕಮ್ಸ್ RD camps, ಸರ್ಟಿಫಿಕೇಟ್ಸ್, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಸರ್ಟಿಫಿಕೇಟ್ ಸಿಗುತ್ತೆ. ದಟ್ ಇಸ್ ಅಡ್ವೆಂಚರಸ್ ಕ್ಯಾಂಪ್ಸ್. ಈ ತರ ಈಗ ಕ್ಯಾಂಪಲ್ಲಿ ಆಲ್ಮೋಸ್ಟ್ ಎಷ್ಟು ದಿನ ಸ್ಟೇ ಆಗಿದ್ದೀರಾ ನೀವು? 12 days. ಸೌತ್ ಝೋನ್ ನಮಗೆ 12 days ಇತ್ತು. ಸ್ಟೇಟ್ RD 12 days. ಫಸ್ಟ್ ಪ್ರಿ RD 3 days ಇತ್ತು. ಓಕೆ. ಸೊ 3 ಜನ ಕೂಡ ಕ್ಯಾಂಪಲ್ಲಿ ಸ್ಟೇ ಮಾಡಿ. ನಮ್ದು 1 month ಕ್ಯಾಂಪ್ ಮ್ಯಾಮ್. 1 month ಇದು ನ್ಯಾಷನಲ್ ಲೆವೆಲ್. ಸೊ ಸ್ಟೇಟ್ ಲೆವೆಲ್ ಆದ್ರೆ ಸ್ವಲ್ಪ ಕಮ್ಮಿ ದಿನ ಆಗಿರುತ್ತೆ. ಒಬ್ರು ಕಾಲರ್ ಹಿಡಿದ್ದಾರೆ, ಮಾತಾಡ್ಕೊಂಡು ಬರೋಣ. ಎಸ್ ಮ್ಯಾಮ್. ಹಲೋ, ನಮಸ್ತೆ. ಹಲೋ ನಮಸ್ತೆ. ಯಾರಿದು ನಮಸ್ತೆ. ಯಾರಿದು? ಧನ್ಯನ ನೇಬರ್ ಜಯಂತಿ ಆಂಟಿ ಅಂತ ಅವಳು ಕರೆಯೋದು. ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಮಾತಾಡಿ, 3 ಜನ ಇದ್ದಾರೆ. ಹಾ Yes, Hello. ಮಾತಾಡಿ. ಹೆಲೋ ಆಂಟಿ. ಹಲೋ. ಹೆಲೋ ಹೆಲೋ. ಏ ನಂಗೆ ಅಮ್ಮ ಫೋನ್ ಮಾಡಿ ಹೇಳಿದ್ಲ, ಕಾಂಗ್ರೆಸ್ ನಿಂಗೆ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು. ಬಾರಿ ಚಂದ ಮಾತಾಡ್ತಾ ಇದ್ಯಾ. ಥ್ಯಾಂಕ್ಸ್ ಆಂಟಿ. ಪ್ರೋಗ್ರಾಮ್ ಹೌದೇನಾ? ನೋಡ್ತಾ ಇದ್ದೀರಾ ಮೇಡಮ್? ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಹೌದು, ನೋಡ್ತಾ ಇದ್ದೇವೆ. 3 ಜನ ಯುವ ಸಾಧಕರು ಕೂತ್ಕೊಂಡಿದ್ದಾರೆ ನಮ್ ಜೊತೆಗೆ. ಹೌದು. 3 ಜನರಿಗೂ ನಿಮ್ಮ ಬೆಸ್ಟ್ ವಿಶಸ್ ಹೇಳಿ ಮ್ಯಾಮ್. ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ. ಹೌದು, ಅವಳು ಸಣ್ಣನಿಂದಲೂ ನಮ್ಗೆ ಗೊತ್ತು. ಎಸ್. ಆಂಟಿ LKG ಇಂದಲೂ ಅವಳದು ಗೊತ್ತು ನಮ್ಗೆ. ನಮ್ಮ ನೇಬರ್ ಅವಳು. ಹೇಗಿದ್ದಾರೆ ಧನ್ಯ? ಮುಂಚೆಯಿಂದಲೂ ಸೇವಾ ಮನೋಭಾವ ಜಾಸ್ತಿನ ಧನ್ಯಂಗೆ? ಹೌದು. Okay. ಫ್ರೆಂಡ್ಶಿಪ್ ಜಾಸ್ತಿ. ಹಾ ಮ್ಯಾಮ್. ಫ್ರೆಂಡ್ಶಿಪ್, ಎಲ್ರು ಫ್ರೆಂಡ್ಸ್ ಅವಳಿಗೆ. ನಮ್ಮ ಹತ್ರ ಎಲ್ಲ, ನಮ್ಮ ಹುಡುಗಿಯರ ಮನೆ ಹತ್ರ ನೇಬರ್ಸ್ ಎಲ್ಲ. ಓಕೆ. ಅಲ್ಲೂ ಕೂಡ ಎಲ್ಲರೊಟ್ಟಿಗೆ. ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾರಾ ಸೈಡ್ ಅಲ್ಲಿ ನಿಮ್ಮ ಸೊಸೈಟಿ ಫುಲ್? ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತಾಳೆ. ಮಿಂಗಲ್ ಆಗ್ತಾರೆ. ಓಕೆ, ಅದು ಮೇನ್ ಅಲ್ವಾ? ಹೌದು ಹೌದು. ಧನ್ಯ ಯಾರ ಹತ್ರನು ಕೋಪ ಇಲ್ಲ, ತಾಪ ಇಲ್ಲ. ತುಂಬಾ ಎಲ್ರು ತಾಳ್ಮೆ. ಬೇಕು ಅವಳಿಗೆ. ತುಂಬಾ ತಾಳ್ಮೆ. ಹೌದು ಹೌದು ಹೌದು, ತುಂಬಾ ತಾಳ್ಮೆ. ಧನ್ಯನ್ ಜೊತೆಗೆ ನಿಮ್ಮ ವಿಶಸ್ ಯಾವಾಗ್ಲೂ ಇರುತ್ತೆ. ಹಾಗೇನೆ ಇನ್ನೂ ಇಬ್ರು ಇದ್ದಾರೆ, ಎಲ್ರಿಗೊಮ್ಮೆ ವಿಶಸ್ ಹೇಳಿ. ಹೌದು, ಅವಳಿಗೆ ಮೇ ಗಾಡ್ ಬ್ಲೆಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಯ್ತು, ಸರಿ ಸರಿ. ಹೀಗೇನೆ ಕಾಲ್ ಮಾಡ್ತಾ ಇರಿ. ಎಸ್, ಒಂದು ಕಾಲ್ ಬಂತು ಅಂಡ್ ಹೀಗೇನೆ ಸಪೋರ್ಟ್ ಬಂದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಅಲ್ವಾ? ಎಸ್, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ನೀವು ಏನು ಕ್ಯಾಂಪ್? ನಾನು ಕ್ಯಾಂಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನ್ಯಾಷನಲ್ ಅಲ್ಲಿ ಸ್ವಲ್ಪ ಜಾಸ್ತಿ ದಿನ, ಇಲ್ಲಿ ಕಮ್ಮಿ ದಿನ. ಸೊ ಅದು ಕೂಡ ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಕೂಡ ವಿಲೇಜಸ್ ಅಲ್ಲಿ ಆಗುತ್ತಾ? ಇಲ್ಲ ಮ್ಯಾಮ್, ಡೆಲ್ಲಿಯಲ್ಲಿ ಅಲ್ಲಿ ಮೇನ್ ಏರಿಯಾ. ಓಕೆ. ಇದು ವಿಲೇಜಸ್ ಇದು ಬೇರೆ ಸಪರೇಟ್ ನಿಮ್ಮ ಕ್ಯಾಂಪ್? ಇದು ನಾವು ನಾನು ಅಡಾಪ್ಟ್ ಮಾಡಿದ ವಿಲೇಜ್ ಅಲ್ಲಿ ನಾವು ಹೋಗಿ 7 days ಕ್ಯಾಂಪ್, ಸ್ಪೆಷಲ್ ಕ್ಯಾಂಪ್ ಅಂತ. ಆ 7 days ಅಲ್ಲಿ ನಾವು ಆ ವಿಲೇಜ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ನೋಡ್ತೇವೆ. ಏನ್ ಮೇಜರ್ ಪ್ರಾಬ್ಲಮ್ ಇದೆ ಅಂತ ನೋಡಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೇವೆ. ಮತ್ತೆ 1 year ತನಕ ಆ ವಿಲೇಜ್ ವಿಸಿಟ್ ಮಾಡಿ ಅಲ್ಲಿ ಆ ವಿಲೇಜ್ ಅನ್ನು ಡೆವಲಪ್ ಆಗುವಾಗೆ ನೋಡ್ಕೊಳ್ತೀರಾ. ಏನೆಲ್ಲ ಮಾಡಿದೀರಾ ವಿಲೇಜಸ್ ಅಲ್ಲಿ ಡೆವಲಪ್ಮೆಂಟ್ ಕೆಲಸ? Ma'am, like we have done cultivated this one wheat, I ಗಾರ್ಡನಿಂಗ್ guess. ಪ್ರೋಗ್ರಾಮ್, ಗಾರ್ಡನಿಂಗ್ ಸ್ಕೂಲ್ ಅಲ್ಲಿ ಪೇಂಟಿಂಗ್, ಅದು ಇದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಆಗುತ್ತೆ. ಸ್ಕೂಲ್ ಅಲ್ಲಿ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ. ಸೊ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ, ಇಲ್ಲಾಂದ್ರೆ ನಾವು ಇದು ಸೋಷಿಯಲ್ ವರ್ಕ್ ಆಗುತ್ತೆ ಗವರ್ಮೆಂಟ್ ಸ್ಕೂಲ್, ಬಿಕಾಸ್ ಪ್ರೈವೇಟ್ ಸ್ಕೂಲ್ಸ್ ಗೆಲ್ಲ ಅವ್ರು ಮಾಡ್ಕೋತಾರೆ. ನಾವು ಗವರ್ಮೆಂಟ್ ಸ್ಕೂಲ್ಸ್ ಗೆ ಅಥವಾ ಗವರ್ಮೆಂಟ್ ಪ್ರಾಪರ್ಟೀಸ್ ಗೆ ಮಾಡಿದಷ್ಟು ಹೆಲ್ಪ್ಫುಲ್ ಆಗುತ್ತೆ. ಈಗ ಸ್ಟೇಟ್ ಲೆವೆಲ್ ಪ್ಯಾರೇಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಫಸ್ಟ್ ಡೇ ಇನಾಗ್ರೇಷನ್ ಇರುತ್ತೆ ನಮ್ಗೆ, ಸೆಕೆಂಡ್ ಡೇ ಇಂದ ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನಮ್ದು ಶೆಡ್ಯೂಲ್ ಹೇಗಿರುತ್ತೆ ಅಂದ್ರೆ 5:30 ಬೆಳಗ್ಗೆ ವೇಕಪ್ ಕಾಲ್ ಇರುತ್ತೆ, 6:30 ಫಾಲ್ ಇನ್ ಇರುತ್ತೆ, 6:30 to 7:30 ವಾರ್ಮ್ ಅಪ್ ಎಲ್ಲ, 7:30 to 8 o'clock ಬ್ರೇಕ್ಫಾಸ್ಟ್, 8:30 ವರೆಗೆ ಬ್ರೇಕ್ಫಾಸ್ಟ್ ಎಲ್ಲ, 8:30 to 11 o'clock ಫಸ್ಟ್ ಸೆಷನ್, ಪರೇಡ್ ಸೆಷನ್. ನಮ್ದು ಟ್ರೈನರ್ಸ್ ಪರೇಡ್ ಟ್ರೈನ್ ಮಾಡ್ತಾರೆ, ವಾರ್ಮ್ ಅಪ್ ಟ್ರೈನ್ ಮಾಡ್ತಾರೆ, ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು, ನಮ್ದು ಮಾನಿಕ್ಷ ಪರೇಡ್ ಅಲ್ಲಿ ಆಗ್ಲಿ ರಜಪತ್ ಅಲ್ಲಿ ಆಗ್ಲಿ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅಂಡ್ ಅಲ್ಲಿ ಒಂದು ಚಿಕ್ಕ ಬ್ರೇಕ್ ಇರುತ್ತೆ 11 to 11:15, 11:15 to ಅಗೇನ್ 1:15 ವರೆಗೆ ಇನ್ನೊಂದು ಸೆಷನ್, ಪರೇಡ್ ಸೆಷನ್ ಇರುತ್ತೆ. ಅಲ್ಲಿ ಸ್ಟೇಟ್ ಪರೇಡ್ ಸೆಷನ್ ಅಲ್ಲಿ ಸೆಲೆಕ್ಷನ್ ಟೈಮ್ ಇರ್ತಾ ಇತ್ತು. ಎವ್ರಿ ಡೇ ಸೆಲೆಕ್ಟ್ ಮಾಡ್ತಾ ಇದ್ರು ಸ್ಟೂಡೆಂಟ್ಸ್ ಅನ್ನು, ಸೆಲೆಕ್ಟ್ ಮಾಡಿ ನಮ್ಮ ಮಿಸ್ಟೇಕ್ ನಮ್ಗೆ ಹೇಳ್ತಾ ಇದ್ರು, ಸೊ ದಟ್ ವಿ ಕರೆಕ್ಟ್ ಎವ್ರಿ ಡೇ. ನೆಕ್ಸ್ಟ್ ಆಫ್ಟರ್ನೂನ್ ಗೆಸ್ಟ್ ಟಾಕ್ ಇರುತ್ತೆ, 2 to 4 ಗೆಸ್ಟ್ ಲೆಕ್ಚರ್ ಇರುತ್ತೆ. ಮತ್ತೆ ಗೆಸ್ಟ್ ಆಗಿ ಯಾರು ಬರ್ತಾರೆ? ಯೂಶುವಲಿ ಯಾರು ಸ್ಟೇಟ್ ಅವಾರ್ಡೀಸ್, ನ್ಯಾಷನಲ್ ಅವಾರ್ಡೀಸ್, ಪ್ರೋಗ್ರಾಮ್ ಆಫೀಸರ್ಸ್. ಯಾವ ಫೀಲ್ಡ್ ಅಲ್ಲಿ ಅವಾರ್ಡ್ ಸಿಕ್ಕಿರುತ್ತೆ? NSS ಅಲ್ಲಿ. ಓಕೆ, ಸೊ ನಿಮಗೆ ಗೆಸ್ಟ್ ಟಾಕ್ ಕೊಡ್ತಾರೆ. ಸೊ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಆಗುವಂತದ್ದು. ನೀವು ಕೂಡ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡಿದ್ದೀರಾ ಅಲ್ವಾ? ಸಿನಾನ್, ನೀವು ನ್ಯಾಷನಲ್ ಲೆವೆಲ್ ಹೋಗಿದ್ದೀರಾ. ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಫಸ್ಟ್ ಆಫ್ ಆಲ್ ಈ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಷನ್ ಹೇಗಾಗುತ್ತೆ? ನ್ಯಾಷನಲ್ ಲೆವೆಲ್ಗೆ ಸೇಮ್ ಪ್ರೋಸೆಸ್ ಮ್ಯಾಮ್, ಅವರಿಗೆ ಹೇಗಿರುತ್ತೆ ಅದೇ ಥರ. ನ್ಯಾಷನಲ್ ಲೆವೆಲಲ್ಲಿ ಕೂಡ ಅಲ್ಲಿಯೂ ಕೂಡ ಸೆಲೆಕ್ಷನ್ ಇರುತ್ತೆ ಮ್ಯಾಮ್, ಅಲ್ಲಿ ಕೂಡ ಸೆಲೆಕ್ಷನ್ ಇರುತ್ತೆ. ಡೇ 1 ಇಂದ ಸ್ಟಾರ್ಟ್ ಮಾಡ್ತಾರೆ ಪ್ರಾಕ್ಟೀಸಿಗೆ. ಅಲ್ಲಿ ತುಂಬ ಚಳಿ ಮ್ಯಾಮ್, ಡೆಲ್ಲಿ ಅಂತ ಹೇಳಿದ್ರೆ ಚಳಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ನಾವು ಡೈಲಿ ರಾಜಪತಿಗೆ ಹೋಗೋ ದಿವಸ 3 ಗಂಟೆಗೆ ಹೇಳ್ತೀವಿ ಪ್ರಾಕ್ಟೀಸ್ಗೋಸ್ಕರ. ಎಕ್ಸಾಮ್ ಟೈಮಲ್ಲಿ ಆದ್ರೆ ಎದ್ದಿದ್ದೀರಾ 3 ಗಂಟೆಗೆ? ಇಲ್ಲ, ಯಾರು ಎದ್ದಿಲ್ಲ. ಅದು NSS ಅಂತ ಹೇಳುವಾಗ ಅದೇನೋ ಒಂಥರ ಎಮೋಷನ್ ಅಲ್ವಾ? ನಮ್ಗೆ ಯಾವಾಗ್ಲೂ ಪ್ಯಾಟ್ರಿಯಾಟಿಸಮ್ ಅಂತ ಬರುವಾಗ ಯಾವ್ದು ತಲೆಗೆ ಬರಲ್ಲ, ಬರೀ ಆ ಎಮೋಷನ್ ಒಂದಿರುತ್ತೆ. ಓಕೆ, ಎಕ್ಸ್ಟ್ರಾ ನಾವು ಡೈಲಿ 3 ಗಂಟೆಗೆ ಇದು ರಾಜಪತಿಗೆ ಹೋಗೋ ದಿನ 3 ಗಂಟೆಗೆ ಹೇಳ್ತಿದ್ವಿ. 3 ಗಂಟೆಗೆ ಎದ್ದು 3:30 ತನಕ ರೆಡಿಯಾಗಿ 3:30 4 ಗಂಟೆ ತನಕ ಬ್ರೇಕ್ಫಾಸ್ಟ್ ಮಾಡಿ ರಾಜಪತಿಗೆ ಹೋಗ್ತಿದ್ವಿ. ಅಲ್ಲಿ ಪ್ರಾಕ್ಟೀಸ್ ಹೇಗಂತ ಹೇಳಿದ್ರೆ ಡೈಲಿ ಸೆಲೆಕ್ಷನ್ ಇರುತ್ತೆ, ಡೈಲಿ ಸೆಲೆಕ್ಷನ್ ಹೇಗೆ ಕನ್ಸಿಸ್ಟೆನ್ಸಿ ನೋಡ್ತಾರೆ. ಸಿಕ್ಕಾದ್ರೆ ಹಿಂದೆ ಇಡ್ತಾರೆ. ರಿಸರ್ವ್ ಅಂತ ಒಂದು 2 ಟೀಮ್ ಮಾಡ್ತಾರೆ, ಮೇನ್ ಟೀಮ್, ರಿಸರ್ವ್ ಟೀಮ್ ಅಂತ ಹೇಳಿ. ಅದರಲ್ಲಿ ಅವ್ರ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ತಾರೆ, ಯಾವಾಗಲೂ ಡೈಲಿ ಪರ್ಫಾರ್ಮೆನ್ಸ್ ಹೇಗಿರ್ತದೆ, ಸ್ವಲ್ಪ ಸಹ ಅವರು ಸಿಕ್ಕಾಗಬಾರ್ದು. ಮೇಯ್ನ್ ಅಲ್ಲಿ ನೋಡೋದೇ. ಒಂದು ದಿವಸ ಒಬ್ಬ ಹುಡುಗ ಇದು ಲೇಸ್ ಕಟ್ಲಿಕ್ಕೆ ಅಂತ ಹೊರಗೆ ಹೋದ, ಅದೇ ಸ್ಪಾಟ್ ಅಲ್ಲಿ ಬೇರೆ ಇನ್ನೊಬ್ಬನನ್ನು ಚೇಂಜ್ ಮಾಡಿ ಆಗುತ್ತೆ. ಅಲ್ಲಿ ಅಷ್ಟು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಇರಬೇಕು. ಒಮ್ಮೆ ಒಂದು ಶೂ ಲೇಸ್ ಆದ್ರೂ ಏನಾದ್ರೂ ಕಟ್ಟಿದ್ರೆ ಮತ್ತೆ ಅದರಲ್ಲಿ ಚೇಂಜ್ ಆಗಬಾರ್ದು, ಆ ತರ ಸ್ಟ್ರಿಕ್ಟ್ ಇರಬೇಕು. ಅಷ್ಟು ಸ್ಟ್ರಿಕ್ಟ್ ಇರುತ್ತೆ. ಅಂಡ್ ನಿಮಗೆ ಈಗ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆದ್ರಲ್ಲ, ಅದು ಸೆಲೆಕ್ಟ್ ಆದಂತ ಗೊತ್ತಾಗುವಾಗ ಹೇಗಿತ್ತು ಎಮೋಷನ್? ತುಂಬಾ ಖುಷಿಯಾಗಿತ್ತು. ತುಂಬಾ ಖುಷಿಯಾಗಿದೆ. ವಾಸ್ ಇಟ್ ಯುವರ್ ಡ್ರೀಮ್? ಎಸ್ ಮ್ಯಾಮ್. ಲೈಕ್ ಇಲ್ಲಿ ಸ್ಟೇಟಿಗೆ ಲೈಕ್ ನಾನು ಕನ್ಸಲ್ಲೂ ಸಹ ಅದು ಅನ್ಕೊಂಡಿರ್ಲಿಲ್ಲ ಸೆಲೆಕ್ಟ್. ಅದು ಶೂಟಿ ನೋಡಿದ್ರೆ ಯಾರನ್ನಾದ್ರೂ ಹೌದಾ ಇದು ನಿಜನಾ ಕನ್ಸ ಅಂತ? ಇಲ್ಲ, ಯು ಅಗ್ರಿ, ಒಪ್ಕೊಂಡ್ರಿ ಸೆಲೆಕ್ಟ್ ಆಗಿದ್ದೀನಿ ಅಂತ. ಓಕೆ, ಆ ದಿನ ಹೋಗ್ಬೇಕು ಅಂತ ಪ್ರಿಪರೇಷನ್ಸ್ ಎಲ್ಲ ಇತ್ತು. ಓಕೆ, ಆ ದಿನ ರಿಪಬ್ಲಿಕ್ ಡೇ ದಿನ ನಿಮಗೆ ಇದು ಪರೇಡ್ ಇತ್ತು ಅಲ್ವಾ? ಸೊ ಆಗ ಪ್ರೈಮ್ ಮಿನಿಸ್ಟರ್ ಮುಂದೆ ಇರ್ತಾರೆ, ನೀವು ಎಲ್ರು ಹಿಂದೆ ಇರ್ತೀರಾ. ದಟ್ ಈಸ್ ವೆರಿ ಪ್ರೌಡ್ ಮೂಮೆಂಟ್, ಬಿಕಾಸ್ ಎಲ್ರಿಗೂ ಅಪರ್ಚುನಿಟಿ ಸಿಗಲ್ಲ. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಜೊತೆಗೆ ನಾವು ಹಿಂದೆ ವಾಕ್ ಮಾಡ್ಕೊಂಡು ಹೋಗುವಂಥದ್ದು, ಆ ಮೂಮೆಂಟ್ ಹೇಗಿತ್ತು ಮ್ಯಾಮ್? ಅಲ್ಲಿ ಎಲ್ಲ ದಿವಸ ಪ್ರಾಕ್ಟೀಸ್ ಮಾಡಿರ್ತೀವಿ ಮ್ಯಾಮ್. ಅದು ಆ ಹೊತ್ತಿದ ದಿವಸ ನಮಗೆ ಬೇರೆನೇ ಒಂದು ಫೀಲ್ ಮ್ಯಾಮ್, ರೋಮಾಂಚನ, ಲೈಕ್ ಗೂಸ್ಬಂಪ್ಸ್, ಚಿಲ್ಸ್. ಅದು ಪ್ರೆಸಿಡೆಂಟಿಗೆ ಆದ್ರೂ ಪ್ರೈಮ್ ಮಿನಿಸ್ಟರ್ ಮುಂದೆ ಆದ್ರೆ ಸಲ್ಯೂಟ್ ಹೊಡ್ಕೊಂಡು ಹೋಗುವಾಗ ಅವರನ್ನು ನೋಡ್ತಾ ಹೋಗ್ತಿರ್ತೀವಿ ಮ್ಯಾಮ್. ಅದು ಬೇರೆನೇ ಒಂದು ಫೀಲ್ ಮ್ಯಾಮ್. ಅಂಡ್ ಅದು ಯೂನಿಫಾರ್ಮ್ ಎಲ್ಲ ಹಾಕಬೇಕು ಅಂತ ಆದ್ರೆ ಅದೊಂದು ಬರುತ್ತೆ ಗೊತ್ತು ಅಲ್ವಾ? ಎಸ್. ಆಶಿಯಾ, ರೈಟ್? ಆಶಿಯಾ ಹೇಳ್ಬೇಕು ಅಂತಂದ್ರೆ ಈಗ ಇವರು ಡೆಲ್ಲಿ ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಬಗ್ಗೆ ಮಾತಾಡಿದ್ರು, ಸ್ಟೇಟ್ ಲೆವೆಲ್ ಕ್ಯಾಂಪ್ ಬಗ್ಗೆ ಮಾತಾಡಿದ್ರು. ಇದು NSS ಅಲ್ಲಿ ನೀವಾಗ್ಲೇ ಹೇಳಿದ್ರಿ ನಿಮ್ಮ ಬ್ರದರ್ ನಿಮ್ಮ ಇನ್ಸ್ಪಿರೇಷನ್ ಅಂತ. ಈಗ ನಮ್ಗೆಲ್ಲ ಸ್ಟೂಡೆಂಟ್ಸ್ ಗೆ ಗೊತ್ತಿದೆ NCC ಅಂದ್ರೆ ಏನು, NSS ಅಂದ್ರೆ ಏನು ಅಂತ. ಬಟ್ ಈಗ ಜನರಲ್ ಆಗಿ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಜಸ್ಟ್ ಒಂದು ಡಿಫರೆನ್ಸ್ ಹೇಳ್ಬೇಡಿ, NCC ಮತ್ತೆ NSS. NSS ಅಂದ್ರೆ ಇಟ್ ಈಸ್ ಅ ಸರ್ವಿಸ್. ಓಕೆ, ಸೊ NCC ಅಂದ್ರೆ ಇಟ್ ಈಸ್ ಲೈಕ್ ಅ soldiers is national service scheme. Okay. Yeah, it is all about service, helping that these everything comes in NSS. Okay. NCC in the sense where the soldiers ಮಾಡ್ತಾರಲ್ಲ, like how they like how they used to be in defense ಆ ತರ ಇರ್ತದೆ. ಅಲ್ಲಿ ಪ್ರತಿಯೊಂದು ಟ್ರೈನಿಂಗ್ ಆಗುತ್ತೆ, ನೀವು ಹೆಂಗ್ ಯೂಸ್ ಮಾಡ್ತೀರಾ ಗನ್ನ ಅಲ್ವಾ? ಅಂಡ್ ಅಲ್ಲಿ 3 ವಿಂಗ್ ಇದೆ ನನ್ನ ಪ್ರಕಾರ. Army wing, Navy and Air Force. Okay, in that also sections are there ma'am. NCC A certificate, NCC B certificate and C certificates. Okay, so ಅಲ್ಲಿ ಕಂಪ್ಲೀಟ್ ಟ್ರೈನಿಂಗ್ ಇರ್ತದೆ. ಹೌದು, ಲೈಕ್ ಒಟ್ಟಿಗೆ ಸಿಗೋದಿಲ್ಲ ಮ್ಯಾಮ್. NCC A certificate will get in 9th and 10th. Okay, ಅಕಸ್ಮಾತ್
ಅವ್ರು ಜಾಯ್ನ್ ಆಗಿದ್ರೆ ಮಾತ್ರ. ಸೊ ಇನ್ ಪ್ಲಸ್ 11 ಐ ಮೀನ್ 1+1 ಆ್ಯಂಡ್ +2. ಸೊ ಯಾ ಅಲ್ಲಿ B ಸರ್ಟಿಫಿಕೇಟ್ ಸಿಗ್ತದೆ. ಅಕಸ್ಮಾತ್ ಆ ಕಾಲೇಜಲ್ಲಿ NCC ಇದ್ರೆ ಮಾತ್ರ. ಓಕೆ ಆ್ಯಂಡ್ C ಸರ್ಟಿಫಿಕೇಟ್ ಲೈಕ್ ಡಿಗ್ರಿ ಕಾಲೇಜಸ್ ಅಲ್ಲಿ, ಅದು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಯೂಶಲಿ NCC ಇರ್ತದೆ, ಪ್ರೈವೇಟ್ ಅಲ್ಲಿ ಯೂಶಲಿ ಇರೋದಿಲ್ಲ. ಸೊ ಲೈಕ್ ದ್ಯಾಟ್ ನಾವು ಯೋಚನೆ ಮಾಡಿ ನನಗೆ ಬೀನು ಬೇಕು, ನಾನು ಕಲಿಬೇಕಂತಿದ್ರೆ ಲೈಕ್ ದೇ ಪ್ರಿಫರ್ ಗೌರ್ಮೆಂಟ್ ಕಾಲೇಜಸ್ ಲೈಕ್ ದ್ಯಾಟ್ ದೇ ವಿಲ್ ಪ್ರೊಸೀಡ್. ಎಲ್ಲ ಕಾಲೇಜಲ್ಲಿ 3 ವಿಂಗ್ ಇರೋದಿಲ್ಲ. ನೋ ಆರ್ಮಿ ವಿಂಗ್ ಎಲ್ಲ ಕಡೆ ಇರುತ್ತೆ, ನೇವಿ ಓಕೆ Few colleges. ತುಂಬಾ ಕಮ್ಮಿ. ಎಸ್ ಮ್ಯಾಮ್ ಯು ಆರ್ ರೈಟ್. ಯಾ ಯಾ ಓಕೆ. ಸೊ ಈಗ ನೀವೀಗ ಕ್ಯಾಂಪ್ಸ್ಗೆಲ್ಲ ಹೋಗ್ತೀರಾ, ಓಕೆ, ಫುಡ್ ಅಡ್ಜಸ್ಟ್ಮೆಂಟ್ಸ್ ಹೇಗೆ? ನಾವು ಹೋದಲ್ಲಿ ಅಲ್ಲಿದ್ದು ಫುಡ್ಡಿಗೆ ನಾವು Adopt ಆಗ್ತೀರಾ? ಅಡಾಪ್ಟ್ ಆಗ್ತೇವೆ. ಬಿಕಾಸ್ ಸರ್ವಿಸ್ ಹೇಳಿದ್ರೆ ನಾವು ಒಂದೊಂದು ತಗೊಂಡ್ರೆ ಒಂದೊಂದು ಬಿಡ್ಲೇಬೇಕು. ಸ್ಯಾಕ್ರಿಫೈಸ್ ಇಸ್ ಆಲ್ವೇಸ್ ದೇರ್ ಅಲ್ವಾ? ಸೊ ಸರ್ವಿಸ್ ಅಂತ ಹೇಳಿದ ಕೂಡಲೇ ನಾವು ಮಾಡ್ತೀವಿ ಅನ್ನೋದಲ್ಲ, ನಾವು ನಮ್ಮಲ್ಲೇನ್ ಚೇಂಜಸ್ ಮಾಡ್ಕೊಳ್ತೀವಿ. ಅದು ಮತ್ತೆ ಇನ್ನೊಂದು ಮ್ಯಾಮ್, ಆ ಜೋಶಲ್ಲಿ ಅದು ನಾವು ಮಾಡ್ಬೇಕು, ಆ ಜೋಶಲ್ಲಿ ಏನು ಕೊಟ್ಟರು ನಾವು ತಿಂತೀವಿ, ಅಂದ್ರೆ ಅಷ್ಟು ಎನರ್ಜಿ ಎಲ್ಲ ಅದರಲ್ಲಿ ಹಾಕಿರ್ತೀವಿ. ಸೊ ವಿಲ್ ಬಿ ಗೆಟಿಂಗ್ ಹಂಗ್ರಿ. ಸೊ ವಾಟ್ ಎವರ್ ವಿ ಗೆಟ್ ಲೈಕ್ ತಿನ್ನೋಣ, ಕುತ್ಕೊಂಡು ತಿಂತೀವಿ. ಹಾಗೆ ಒಂದು ಗುರಿ ಮುಂದೆ ಇರ್ಬೇಕಾದ್ರೆ ಹಿಂದೆ ಮ್ಯಾಟರ್ ಆಗೋದಿಲ್ಲ. ಹಾಗೆ ದಟ್ ಈಸ್ ವೆರಿ ನೈಸ್. ನಮ್ದ್ರಲ್ಲಿ ಅದೇ ಉಂಟು ಮ್ಯಾಮ್. ಲೈಕ್ ಬೇರೆ ಸ್ಟೇಟಿಗೆ ಹೋದ್ರೆ ಅಲ್ಲಿದು ಅವರ ಕಲ್ಚರ್ ಹೇಗೆ ಅದನ್ನು ಸಹ ನಾವು ಇದು ಮಾಡಿ ಇಂಟಿಗ್ರೇಷನ್ ಕ್ಯಾಂಪ್. ಈಗ NSS ಇದರಲ್ಲಿ ಫಸ್ಟಿಗೆ ನೀವು ಇಲ್ಲಿಗಾದ್ರೆ ಹೋದ್ರೆ ಸರ್ವಿಸ್ ಮಾಡ್ತೀರಾ, ಇಟ್ ಮೈಟ್ ಬಿ ಕ್ಲೀನಿಂಗ್, ಗಾರ್ಡನಿಂಗ್, ಎವ್ರಿಥಿಂಗ್. ಅದಾದ ನಂತರ ಮಧ್ಯಾಹ್ನ ನಂತರ ನಿಮಗೆ ಆಕ್ಟಿವಿಟೀಸ್ ಇರುತ್ತೆ, am I right? ಅಂದ್ರೆ ಏನಾದ್ರೂ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲರ ಜೊತೆಗೆ ಸಿಂಗಿಂಗ್, ಡ್ಯಾನ್ಸಿಂಗ್, ಕರಾಟೆ ಎಲ್ಲ ಕಲಿಬಹುದು. ನಿಮ್ಗೆ ಈಗ ಡ್ಯಾನ್ಸ್ ಗೊತ್ತಿದೆ, ಡ್ಯಾನ್ಸ್ ಬಿಟ್ಟು ಏನ್ ಕಲ್ತಿದ್ದೀರಾ NSS ಇಂದ? ನಾನು NSS ಅಲ್ಲಿ ಭರತನಾಟ್ಯ ಬಿಟ್ಟು ನಾನು ಯಕ್ಷಗಾನ ಕಲೀಲಿಕ್ಕೆ ಟ್ರೈ ಮಾಡಿದೆ, ಕೂಚಿಪುಡಿ ಕಲ್ಸಿದ್ರು ನನಗೆ. ಸೊ ಇದೆಲ್ಲ ಅಲ್ಲಿ ಕಲ್ತಿರುವಂತದ್ದು. ಅದು ಬಿಟ್ಟು ಮೋಹಿನಿ ಅಟ್ಟಂ ಸಹ ಮಾಡೋರಿದ್ರು, ತಮಿಳ್ನಾಡಿಂದ ಕಂಟಿಜೆಂಟ್ಸ್ ಬಂದಿದ್ರು, ಅವರಿಂದ ಅವ್ರದ್ದು ಫಾರ್ಮ್ಸ್ ಕಲ್ತ್ವಿ, ಡ್ಯಾನ್ಸ್ ಫಾರ್ಮ್ಸ್. ಸೊ ನಿಮ್ಗೆ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋ ಕಾರಣ ಅದರಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಕಲ್ತ್ವಿ. ಅಂಡ್ ಆಶಿಯಾ ನಮ್ಮ ನರ್ಸ್ ಏನ್ ಕಲ್ತ್ರು ಮ್ಯಾಮ್? ಲೈಕ್ ಲ್ಯಾಂಗ್ವೇಜ್ ಎಕ್ಸ್ಚೇಂಜ್ ಆಗ್ತಿತ್ತು, ಕಮ್ಯುನಿಕೇಶನ್ ಲೈಕ್ ಮಾತಾಡೋದ್ ರೀತಿ, ಮತ್ತೆ ಅವ್ರದ್ದು ಬಗ್ಗೆ ಏನಾದ್ರು ಟ್ಯಾಲೆಂಟ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ರೆ ಲೈಕ್ ಇಂಟ್ರೆಸ್ಟ್ ತೋರಿಸಿ ನಾವು ಕಲಿತಿದ್ವಿ, ಲೈಕ್ ದ್ಯಾಟ್. ಓಕೆ. ನಮ್ ಡಾಕ್ಟ್ರು ಕರಾಟೆಲಿ ಇದ್ದಾರೆ ಅಲ್ವಾ? ಕರಾಟೆಲಿ ಚಾಂಪಿಯನ್, 4 ಬಾರಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್. ಸೊ ಕರಾಟೆ ಕಲ್ಸಿದ್ರೆ ಯಾರಿಗಾದ್ರು? ಕರಾಟೆ ಕಲ್ಸಿದ್ದೀರಾ NSS ಅಲ್ಲಿ? ಇಲ್ಲ. ನೀವೇನ್? ನಾನು ಇದು NSS ಇಂದ ಲೈಕ್ ಇದಕ್ಕೋಸ್ಕರ ಪ್ರಿಯಾಡಿಗೋಸ್ಕರ ನಾನು ಯಕ್ಷಗಾನ ಕಲ್ತಿದ್ದೆ ಮ್ಯಾಮ್. ಓಕೆ, ಯಕ್ಷಗಾನ ಕಲ್ತ್ರಿ ಅಲ್ವಾ? ಸೊ ಯಕ್ಷಗಾನ ಅಂತ ಹೇಳ್ಕೊಳ್ಳಿ ನಮ್ಮ ಕರ್ನಾಟಕದ ಹೆಮ್ಮೆ. ಯಕ್ಷಗಾನದಲ್ಲೂ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ಮ್ಯಾಮ್ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡೋದಾದ್ರೆ ಮಾಡಬೇಕು. ಫ್ಯೂಚರ್ ಏನೆಲ್ಲ ಆಗುತ್ತೆ ಮಾಡ್ಕೊಂಡು ಹೋಗೋಣ ಅಲ್ವಾ? ಸೊ ಈಗ ಮೂವರು ಕೂಡ ನನಗೆ ಒಂದೊಂದು ಕ್ವಾಲಿಟೀಸ್ ಇರಬೇಕು. NSS ಇಂದ ನೀವು ಯಾವ ಕ್ವಾಲಿಟಿ ನಿಮ್ಮಲ್ಲಿ ಡೆವಲಪ್ ಆಗಿದೆ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಲೀಡರ್ಶಿಪ್ ಕ್ವಾಲಿಟಿ. ಓಕೆ. ಸೆಲ್ಫ್ ಕಾನ್ಫಿಡೆನ್ಸ್, ಫೈನ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಕಂಟಿನ್ಯೂ ಮಾಡಿ. ಅಷ್ಟೇ ಅಲ್ಲ, ತುಂಬಾ ಇದೆ. ಸೆಲ್ಫ್ ಎಸ್ಟೀಮ್. ಓಕೆ. ಇನ್ಸ್ಪಿರೇಷನ್. ಸ್ಟೇಜ್ ಫಿಯರ್ ದೂರ ಆಯ್ತು. ಮುಂಚೆ ತುಂಬಾ ಸ್ಟೇಜ್ ಫಿಯರ್ ಇತ್ತಾ? ತುಂಬಾ ಅಂತ ಇರ್ಲಿಲ್ಲ, ಬಟ್ ದೆನ್ ಐ ಯೂಸ್ ಟು ಆಲ್ವೇಸ್ ಬಿ ಲೈಕ್ ನಾನ್ ಮಾತಾಡಿದ್ರೆ ಬೇರೆಯವ್ರು ಏನ್ ಅನ್ಕೊಳ್ತಾರೆ, ಏನ್ ಕಮೆಂಟ್ ಮಾಡ್ತಾರೆ, ನನ್ನ ಜಡ್ಜ್ ಮಾಡ್ತಾರೆ ಅಂತ ಫಿಯರ್ ಇತ್ತು. ಇವಾಗ ನನಗೆ ಏನ್ ಸರಿ ಅನ್ಸುತ್ತೆ ನಾನು ಅದನ್ನ, ದಟ್ಸ್ ಮೈ ಒಪಿನಿಯನ್ ಅಂತ. ಅಗರ್ ತುಮ್ ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್ ಅಂತ ಇರುತ್ತೆ. ಸೊ ಅದು ಹೋಯ್ತು. ಓಕೆ. ಸೊ ಈಗ NSS ಅಲ್ಲಿ ಒಂದು ಕುಟುಂಬದ ರೀತಿ ಇರ್ತೀರಾ ನೀವೆಲ್ಲರೂ ಅಲ್ವಾ? ಸೊ ಈ ಕುಟುಂಬದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಈಗ NSS ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಮೂವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಇನ್ನೂ ಆ ಕುಟುಂಬ ಬಿಟ್ಟು ಹೋಗುವಂತ ಸ್ಟೇಜ್ ಬಂದಿಲ್ಲ. ಬಟ್ ಇಮ್ಯಾಜಿನ್ ಇವತ್ತು ನಿಮ್ಮ NSS ಲಾಸ್ಟ್ ಡೇ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗೆ NSS ಅಲ್ಲಿ ನೀವು ನಿಂತ್ಕೊಂಡು ಸ್ಪೀಚ್ ಕೊಡ್ತೀರಾ, ಇವತ್ತು ಲಾಸ್ಟ್ ಡೇ ಮಿಸ್ ಮಾಡ್ಕೋತೀನಿ, ಆ ರೀತಿ ಹೆಂಗ್ ಎಮೋಷನ್ಸ್ ನಿಮ್ಮ ಎಕ್ಸ್ಪ್ಲೈನ್ ಮಾಡಿ, ಆ ಕುಟುಂಬದ ಮೇಲಿರುವಂತ ನಿಮ್ಮ ಎಮೋಷನ್ಸ್. NSS ನಮಗೆ ತುಂಬಾ ಕಲಿಸಿಕೊಟ್ಟಿದೆ ನಮಗೆ. ಈಗ ನೀವು ಅಲ್ಲಿ ನೋಡ್ಬೋದು, ಈಗ ನೀವು ಸ್ಪೀಚ್ ಕೊಡ್ತಾ ಇದ್ದೀರಾ. ಓಕೆ. NSS ನಮಗೆ ತುಂಬಾ ಕಲಿಸಿಕೊಟ್ಟಿದೆ ನಮ್ಮ ಲೈಫ್ ಯಾವುದಲ್ಲಿ ಆದರೂ ಸಹ. ಈಗ ನಾವು ಡೆಲ್ಲಿಯಲ್ಲಿ ಇದ್ವಿ, ಎಲ್ಲ ಸ್ಟೇಟಿಂದ ಜನರಿದ್ದು, ಎಲ್ಲ ಸ್ಟೇಟಿಂದ ಎಲ್ಲರೊಟ್ಟಿಗೆ ಊಟ ಮಾಡ್ತಿದ್ವಿ, ಎಲ್ಲರ ಸ್ಟೋರೀಸ್ ಡಿಸ್ಕಸ್ ಮಾಡ್ತಿದ್ವಿ, ಎಲ್ಲರೊಟ್ಟಿಗೆ ಏನಿದ್ರು ಪನಿಷ್ಮೆಂಟ್ ಕೂಡ ಒಟ್ಟಿಗೆ ಎಲ್ಲರಿಗೂ ಸಹ ಒಟ್ಟಿಗೆ ಕೊಡ್ತಿದ್ರು ಪನಿಷ್ಮೆಂಟ್. ತಿರುಗಿ ಬರುವಾಗ ಎಲ್ಲರಿಗೆ ತುಂಬಾ ಬೇಜಾರಾಗಿತ್ತು. ನಾವು ಬೇರೆ ಸ್ಟೇಟ್ ಅದು ಇದು ಅಂತ ಇಲ್ಲ, ಎಲ್ಲರೂ ನಾವು ಒಂದು ಫ್ಯಾಮಿಲಿ ತರ ಇದ್ವಿ. ನಾವು NSS ಅನ್ನು ತುಂಬಾ ಮಿಸ್ ಮಾಡ್ತೀವಿ ಮ್ಯಾಮ್. ಕಾಲೇಜ್ ಲೈಫ್ ಆದ್ಮೇಲೆ ತುಂಬಾ ನೆಕ್ಸ್ಟ್ ಕಾಲೇಜ್ ಲೈಫ್ ಆದ್ರೂ ಸಹ ನಾವು NSS ಗೋಸ್ಕರ ವರ್ಕ್ ಮಾಡ್ತೀವಿ ಮ್ಯಾಮ್ ಫ್ಯೂಚರ್ ಅಲ್ಲಿ. ದಟ್ ಈಸ್ ವೆರಿ ನೈಸ್. ಅಂಡ್ ಇದು ನಿಮ್ಮ NSS ಹೇಳಿ ಮ್ಯಾಮ್. ಈಗ ಲೈಕ್ ಆಸ್ ಅ ಪಾರ್ಟ್ ಆಫ್
ಎನ್ ಎಸ್ ಎಸ್ ಬೀಯಿಂಗ್ ಎನ್ ಎಸ್ ಎಸ್ ವಾಲಂಟಿಯರ್ ಅಂದರೆ ತುಂಬ ಕಲೀಲಿಕ್ಕೆ ಸಿಕ್ತು. ಮೇನ್ ಥಿಂಗ್ ಲೈಕ್ ಮೋಟಿವೇಟ್ ಮಾಡಿದ್ರು. ಈಗ ಗೊತ್ತಿಲ್ಲ ಅಂದ್ರೂ ಲೈಕ್ ಅಲ್ಲಿ ಹೋಗ್ಬಿಟ್ಟು ಸ್ಟೇಜ್ ಮುಂದೆ ನಾವು ಏನಾದರೂ ಮಾಡ್ತಾ ಇದ್ದೀವಿ, ಹಾಡ್ತಾ ಇದ್ದೀವಿ ಅಂದರು ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು ನಮಗೆ ಮೋಟಿವೇಟ್ ಮಾಡ್ತಿದ್ರು. ಅದೆಲ್ಲ ಬೆಳೆದಿದ್ದು ನನ್ನರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಸ್ಟ್ ಬಿಕಾಸ್ ಆಫ್ ಎನ್ ಎಸ್ ಎಸ್. ಸೊ ಅಕಸ್ಮಾತ್ ಲಾಸ್ಟಿಗೆ ಏನಾದರೂ ಬಿಟ್ಟು ಹೋಗ್ತಾ ಇದ್ದೀವಿ, ದಿಸ್ ಲಾಸ್ಟ್ ಡೇ ಅಂದ್ರೂ ಲೈಕ್ ಎಲ್ಲಾದರೂ ಒಂದು ಕಡೆ ಸಿಗ್ತಾರೆ. ಅಕಸ್ಮಾತ್ ಎಲ್ಲಾದರೂ ದೇ ಮೈಟ್ ಬಿ ವರ್ಕಿಂಗ್ ಇನ್ ಫ್ಯೂಚರ್. ಎನ್ ಎಸ್ ಎಸ್ ಅಂದರೆ ಹೌದಾ ಅಂತ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಫ್ಯಾಮಿಲಿ ಕ್ರಿಯೇಟ್ ಆಗ್ತದೆ. ಸೊ ಇಟ್ ವಿಲ್ ಹ್ಯಾಪನ್ ಫಾರ್ ಶೋರ್ ಮ್ಯಾಮ್. ಎನ್ ಎಸ್ ಎಸ್ ಅದು ಏನು ರಕ್ತದಲ್ಲಿ ಇದೆ ಅಂತ ಹೇಳ್ಬೋದು, ಅದು ಹೋಗೋದೇ ಇಲ್ಲ. ಎಲ್ಲಿ ಬೇಕಾದರೂ ಎಲ್ಲಾದರೂ ಹೋದರೂ ಐ ಆಮ್ ಎನ್ ಎಸ್ ಎಸ್ ವಾಲಂಟಿಯರ್ ಅಂತ ಪ್ರೌಡ್ ಫೀಲ್ ಆಗಿ ಹೇಳ್ಕೊಳ್ತೀವಿ. ಸೊ ಇಟ್ ಈಸ್ ಲೈಕ್ ದ್ಯಾಟ್. ನನಗೆ ಎನ್ ಎಸ್ ಎಸ್ ಏನು ಹೇಳ್ಕೊಡ್ತು ಹೇಳಿದ್ರೆ, ಯಾರಾದರೂ ಎದುರಲ್ಲಿ ಮುಂಚೆ ನನಗೆ ಅನ್ನಿಸ್ತಾ ಇತ್ತು ಆಪರ್ಚುನಿಟೀಸ್ ಇಲ್ಲ, ನನಗೆ ಯಾರಿಗಾರು ಹೆಲ್ಪ್ ಮಾಡಬೇಕು ಅಂತ. ಆದರೆ ಎನ್ ಎಸ್ ಎಸ್ ಅಲ್ಲಿ ತುಂಬ ಆಪರ್ಚುನಿಟೀಸ್ ಸಿಕ್ಕಿತ್ತು ನಂಗೆ ಹೆಲ್ಪ್ ಮಾಡೋ ಹಾಗೆ. ಬಟ್ ದೆನ್ ಎನ್ ಎಸ್ ಎಸ್ ಬಿಟ್ಟು ಹೋಗ್ತಾನೆ ಹೇಳುವಾಗ ತುಂಬ ಬೇಜಾರಾಗುತ್ತೆ. ಬಟ್ ಇನ್ನೊಂದೇನೆಂದರೆ ಇದೇ ಎನ್ ಎಸ್ ಎಸ್ ವಾಲಂಟಿಯರ್ಸನ್ನು ಮತ್ತೆ ಒಟ್ಟಿಗೆ ಮಾಡಿ ಇನ್ನೊಂದು ಎಲ್ಲಿಯಾದರೂ ವಿಲೇಜ್ ಇದೆ, ತುಂಬ ಪುವರ್ ಇದ್ದಾರೆ, ತುಂಬ ಅನ್ಡೆವಲಪ್ಡ್ ಇದೆ, ಅಲ್ಲಿ ಹೋಗಿ ವರ್ಕ್ ಮಾಡೋ ಹೇಳಿದ್ರೆ ಇದೇ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಮತ್ತೆ ಒಟ್ಟಾಗಿ ವರ್ಕ್ ಮಾಡ್ತೇವೆ ಅಂತ ಕಾನ್ಫಿಡೆನ್ಸ್. ಓಕೆ ವೀಕ್ಷಕರೇ, ನೀವು ಕಾಲ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ 6362394010. ಕಾಲ್ ಮಾಡಿ ನಮ್ಮ 3 ಯುವ ಶಕ್ತಿ ಜೊತೆ ಮಾತಾಡ್ಬೋದು, ಅವರಿಗೆ ಸಪೋರ್ಟ್ ಮಾಡ್ಬೋದು. ನಿಮ್ದೇನಾದರೂ ಅನಿಸಿಕೆ ಇದ್ರೆ ಅವ್ರ ಬಗ್ಗೆ ಖಂಡಿತವಾಗ್ಲೂ ಶೇರ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಕಾಲ್ ಮಾಡಿ. ಆ್ಯಂಡ್ ಎಸ್ ಡಾಕ್ಟರ್ ಹೇಳಿದ್ದು ಬೆನಿಫಿಟ್ಸ್ ಏನು? ಇದರಲ್ಲಿ ನಮಗೆ ಬೆನಿಫಿಟ್ಸ್, ನಮಗೆ ಫ್ಯೂಚರಲ್ಲಿ ಜಾಬಿಗೆ ಗೌರ್ಮೆಂಟ್ ಜಾಬ್ ಆಗಲಿ, ಈಗ ನಂಗೆ ಡೆಂಟಲ್ ಜಾಬ್ ಇದೆ, ಆರ್ಮಿಯಲ್ಲಿ ಜಾಬ್ ಇದು ಮಾಡ್ಬೋದು ಮ್ಯಾಮ್, ಅದಕ್ಕೋಸ್ಕರ ಅಪ್ಲೈ ಮಾಡ್ಬೋದು. ಓಕೆ. ಮತ್ತು ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಮ್ಯಾಮ್ ಎನ್ ಎಸ್ ಎಸ್. ಮತ್ತು ಏನಾದರೂ ಎನ್ ಎಸ್ ಎಸ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಜಾಬಿಗೆ ರಿಸರ್ವ್ಡ್ ಅಂತ ಇರ್ತದೆ ಮ್ಯಾಮ್. ಜಾಬಿಗಿಂತ ಮುಂಚೆ ನಿಮಗೆ ಎಜುಕೇಶನ್ ಸೀಟ್ಸ್ ಹೌದು ಅಲ್ವಾ? ಕೋಟಾ ಇದೆ. ಓಕೆ, ನೀವು ಕೋಟಾ ಮೂಲಕ ಯಾರಾದರೂ ಎಂಟರ್ ಆಗಿದ್ದೀರಾ ಎನಪಯ? ಇಲ್ಲ, ನೀವು ಎನಪಯ ಜಾಯಿನ್ ಆದ ನಂತರನೇ ಎನ್ ಎಸ್ ಎಸ್ ಸೇರಿರುವಂಥದ್ದು ಅಲ್ವಾ? ಬೇರೆ ಬೆನಿಫಿಟ್ಸ್ ಏನಿದೆ ಇದರಿಂದ ಜಾಬ್ ಅಲ್ಲದೆ? ಆಬ್ವಿಯಸ್ಲಿ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ, ನೀವು ತುಂಬಾ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಬಿಕಾಸ್ ನಾವು 22 ವರ್ಷ ಕಾಲೇಜಲ್ಲಿ ಕಲಿದ್ರೆ 70 ವರ್ಷ ನಮ್ಮ ಸೊಸೈಟಿಯಲ್ಲಿ ಕಲಿಬೇಕು. ಸೊ ಆದ ಕಾರಣ ಇದು ಇಂಪಾರ್ಟೆಂಟ್ ಆಗುತ್ತೆ ತುಂಬಾನೇ ಅಲ್ವಾ? ಅದನ್ನ ಬಿಟ್ಟು ಈಗ ಎನ್ ಎಸ್ ಎಸ್ ಅಲ್ಲಿ ನೀವು ಇಷ್ಟು ಕಲ್ತ್ರಿ, ಎವ್ರಿಥಿಂಗ್ ಇಸ್ ಫೈನ್. ಮುಂಚೆಯಿಂದ ಈಗ ಏನೋ ಚೇಂಜಸ್ ಆಗಿದೆ ಅಂತ ರೆಕಾಗ್ನೈಸ್ ಮಾಡಿದಾರ ಸೊಸೈಟಿ ಅಥವಾ ಪೇರೆಂಟ್ಸ್ ಯಾರಾದ್ರೂ ರೆಕಾಗ್ನೈಸ್ ಮಾಡಿದಾರ? ಚೇಂಜಸ್ ಆಗಿದ್ದೀರಾ ನೀವು ಅಂತ ಪರ್ಸ್ನಲಿ? ಮುಂಚೆ ಸ್ಕೂಲಿಗೆ ಕಾಲೇಜಿಗೆ ಹೋಗೋದು ಹೇಳಿದ್ರೆ ಹೀಗೆ ತಲೆ ಬಗ್ಗಿಸಿ ಹೋಗೋದು ಕಾಲೇಜಿಗೆ, ಹಾಗೆ ಬರುದು. ಈಗ ಎಲ್ಲ ಅಕ್ಕಪಕ್ಕ ನೋಡಿ ಎಲ್ಲರ ಹತ್ರ ಮಾತಾಡಿಕೊಂಡು ಮನೆಗೆ ಹೋಗೋದು. ಲೈಕ್ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ಬೇಕು, ಎಲ್ಲರೊಟ್ಟಿಗೆ ಮಾತಾಡ್ಬೇಕು, ಅವ್ರದ್ದು ಶೇರ್ ಮಾಡುದು, ಏನೇ ಇರ್ಲಿ, ಸ್ವಲ್ಪ ಕಷ್ಟ ಇರ್ಬೋದು ಶೇರ್ ಮಾಡುದು, ಅವಾಗ ದೇ ಫೀಲ್ ಹ್ಯಾಪಿ. ಸ್ವಲ್ಪ ಅವರಿಗೂ ಆಗುತ್ತೆ ಕಷ್ಟ ಶೇರ್ ಮಾಡ್ತೀರಾ ಅಂತ. ಈಗ ಮೂವರ್ ಇರೋದು ಸೈನ್ಸ್ ಫೀಲ್ಡ್ ಅಲ್ವಾ? ಸೊ ಸೈನ್ಸ್ ಜೊತೆಗೆ ಇದು ಎನ್ ಎಸ್ ಎಸ್ ಸೋಷಿಯಲ್ ವರ್ಕ್ ಕಷ್ಟ ಆಗುತ್ತಾ? ನೋ ಮ್ಯಾಮ್, ಅದು ಕೋಪಪ್ ಆಗಿದೆ ಮ್ಯಾಮ್, ಮ್ಯಾನೇಜ್ ಮಾಡ್ತೀವಿ. ಅದು ಬರೀ ಅದು ಸ್ಟಡೀಸ್ ಅಂದರೆ ಸ್ಟಡೀಸೇ ಇಲ್ಲ. ಎನ್ ಎಸ್ ಎಸ್ ಅಂದರೆ ಎನ್ ಎಸ್ ಎಸ್ ಹಂಗಲ್ಲ. ಎನ್ ಎಸ್ ಸಿಗೆ ಒಂದು ಸಪ್ರೇಟ್ ಟೈಮ್ ಲೈಕ್ ಗ್ರೂಪ್ಸ್ ಇದೆ, ಅದರಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ. ಈ ಶೆಡ್ಯೂಲಿಗೆ ಈ ಥರ ಇದೆ, ಈ ವೀಕೆಂಡಲ್ಲಿ ಈ ಥರ ಎನ್ ಎಸ್ ಎಸ್ ಮೀಟಿಂಗ್ ಇದೆ, ನೀವು ಬನ್ನಿ ಅಂದರೆ ಅದು ಹಾಗೆ ಮ್ಯಾನೇಜ್ ಆಗ್ತಿದೆ. ಸ್ಟಡೀಸಿಗೆ ಅದು ಆಗೋದಿಲ್ಲ ಲೈಕ್ ದಟ್. ಅಂಡ್ ಆ ಸ್ಕಿಲ್ ಕೂಡ ಎನ್ ಎಸ್ ಎಸ್ ಇಂದ ಬರುತ್ತೆ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಬರುತ್ತೆ ಎನ್ ಎಸ್ ಎಸ್ ಇಂದ ಅಲ್ವಾ? ಸೊ ಈ ಸ್ಕಿಲ್ ಇರೋ ಕಾರಣ ಅದು ಕಷ್ಟ ಆಗಲ್ಲ ಅಂತ. ಓಕೆ, ಈಗ ಒಂದು ಆಟ ಆಡೋಣ, ಆಮೇಲೆ ಕ್ವಶನ್ಸ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈ ಆಟ ಹೇಗಂದ್ರೆ ಟಕ್ ಅಂತ ಹೇಳಿ ಅಂತ ನಾನು. ಓಕೆ, ಒಬ್ರು ಈಗ ಬ್ರೇಕ್ ಆಗುತ್ತೆ, ಬ್ರೇಕ್ ಆದ ನಂತರ ನಾವು ಮತ್ತೆ ಆಟ ಆಡೋಣ. ಓಕೆ, ಆಟದ ನಂತರ ಕ್ವಶನ್ ಸ್ಟಾರ್ಟ್ ಮಾಡೋಣ. ಸೊ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೀನಿ ನಿಮ್ ಜೊತೆ. ವೀಕ್ಷಕರೇ, ಚಿಕ್ಕದೊಂದು ವಿರಾಮದ ಬಳಿಕ ಮತ್ತೆ ಈ 3 ಯುವ ಶಕ್ತಿಯೊಡನೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ, ಇದು ಯನಪಯ ವಿಶ್ವವಿದ್ಯಾನಿಲಯ ಅರ್ಪಿಸುವಂತಹ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಜೊತೆಗಿದ್ದಾರೆ 3 NSS ವಿದ್ಯಾರ್ಥಿಗಳು, NSS ಅಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಸ್, ಸೊ ನಾವು ಮಾತಾಡ್ತಾ ಇದ್ವಿ, ಆಟ ಆಡೋಣ ಅಂತ ಹೇಳಿದ್ದೆ. ಸ್ವಲ್ಪ ಲೇಟ್ ಮಾಡೋಣ ಆಟ ಆಡೋದನ್ನ. ಅದಕ್ಕೂ ಮುಂಚೆ ಕೆಲವೊಂದು ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಕೇಳಬೇಕು. ಓಕೆ, ಸೊ ಈಗ ಯನಪಯ ವಿಶ್ವವಿದ್ಯಾನಿಲಯ ನಿಮ್ಗೊಂದು ಕಾಮನ್ ಆದರೆ ಇನ್ನೊಂದು NSS ಎಲ್ರಿಗೂ ಕಾಮನ್ ಅಲ್ವಾ? ಸೊ ಯನಪಯ ಇದರಲ್ಲಿ ಏನು ಅಚೀವ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದಾ? ನಮಗೆ ಇದು
ಬೆಸ್ಟ್ NSS ಕೋಆರ್ಡಿನೇಟರ್ ಅವಾರ್ಡ್ ಸಿಕ್ಕಿದೆ, ಏನಪ್ಪ ಯೂನಿವರ್ಸಿಟಿಗೆ ಬೆಸ್ಟ್ ಬೆಸ್ಟ್ NSS ಯೂನಿಟ್ ಅವಾರ್ಡ್ ಕೂಡ, Okay. ಮತ್ತೆ ಇಂಟರ್ನ್ಯಾಷನಲ್ ಲೈಫ್ ಸೇವರ್ ಅವಾರ್ಡ್ ಅಂತ, ಇಂಟರ್ನ್ಯಾಷನಲ್ ಲೈಫ್ ಸೇವರ್ ಅವಾರ್ಡ್. ಓಕೆ ಮತ್ತೆ ಯುವ ಯೋಧ ಅವಾರ್ಡ್ ಅಂತ ಇದೆ, ಅದು ನಮ್ಮ ವಾಲಂಟಿಯರ್ಸ್ಗೆ ಸಿಕ್ಕಿರೋಂಥ. ಓಕೆ ಬೆಸ್ಟ್ NSS ಯೂನಿಟ್ ಅವಾರ್ಡ್ ಸಿಕ್ಕಿದೆ. NSS ಯೂನಿಟ್ ಅವಾರ್ಡ್. ಓಕೆ ಅಂಡ್ 29,000 ಸ್ಟೂಡೆಂಟ್ಸಿಗೆ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಟ್ರೈನ್ ಮಾಡಿ ಟ್ರೈನ್ ಮಾಡಿದ್ವಿ ನಾವು ಟ್ರೈನ್ ಮಾಡಿ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ. outreach ಟ್ರೈನ್ ಮಾಡಿದ್ದಾರೆ. ಸೊ ಮೇನ್ಲಿ ನಮ್ಮ ಸೊಸೈಟಿಲಿ ಅವೇರ್ನೆಸ್ ಬೇಕಾಗುತ್ತೆ. Yeah, yeah. ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಹೌದು. ಅವೇರ್ನೆಸ್ ಇದ್ದ ಕೂಡಲೇ ಆದಷ್ಟು ತಡೆಗಟ್ಬೋದು ಅಲ್ವಾ. ಈಗ ಓಕೆ ಇದೆಲ್ಲ ಆಯಿತು. ಫುಡ್ ಸ್ಟೈಲ್ ಎಲ್ಲ ಅಡ್ಜಸ್ಟ್ ಆಗುತ್ತೆ, ನಮ್ಮ ಒಂದು ಗುರಿ ಇದ್ರೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತಾ ನಿಮಗೆ? ಐ ಮೀನ್ ಎನಿಥಿಂಗ್ ಎಲ್ಸ್ NSS ಅಲ್ಲಿ? NSS ಅಲ್ಲಿ ಪ್ರಾಬ್ಲಮ್ ಅಂತ ಏನು ಏನು ಇಲ್ಲ. ಬಂದಿಲ್ಲ. Okay. We just got Adjusted. ಅಡ್ಜಸ್ಟೆಡ್. ಸೊ ಏನಕ್ಕಾದ್ರೂ ಅಡ್ಜಸ್ಟ್ ಆಗೋದು ನಾವು ಕಲಿತೀವಿ. ಹೌದು, ಹೌದು. ಕಾಲೇಜಿನ ಸಪೋರ್ಟ್ ಯಾವ ಲೆವೆಲ್ಗಿದೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಕಾಲೇಜಿಂದ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಸಹ. ಯಾವುದು Okay. ಪ್ರೋಗ್ರಾಮ್ ಈಗ ನಾವು NSS ಇಂದ ಇಂಥ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಹ ತುಂಬ ಸಪೋರ್ಟ್ ಮಾಡ್ತಾರೆ Okay. ಯೂನಿವರ್ಸಿಟಿಯಿಂದ. ಈಗ ನೀವೇ ಒಂದು ಸ್ಟೆಪ್ ತಗೊಂಡು ಯಾವ್ದಾದ್ರು ಪ್ರೋಗ್ರಾಮ್ ಮಾಡ್ಬೋದಾ? ಮಾಡ್ಬೋದು. ನಮಗೆ ಯಾವುದು ಇದು ಸಮಾಜಕ್ಕೋಸ್ಕರ ಯಾವ್ದು ಸರ್ವಿಸ್, ಯಾವ ಪ್ರೋಗ್ರಾಮ್, ಅವೇರ್ನೆಸ್ ಪ್ರೋಗ್ರಾಮ್ ಯಾವುದಾದ್ರೂ ಆಗಲಿ Okay. ಎಲ್ಲ ಮಾಡ್ಬೋದು. ಮಾಡ್ಕೋಬಹುದು. ಒಂದು- So ಅದಕ್ಕೆ ಕಾಲೇಜ್ ಹೌದು, ಸಪೋರ್ಟ್. ಒಂದು ಕ್ಲೂ ಕೊಟ್ರೆ ಈ ತರ ಇದೆ ಅಂತ ನಾವು ಶೇರ್ ಮಾಡಿದ್ರೆ ಫಸ್ಟ್ ಬರ್ತಾರೆ. ಎಲ್ಲದಕ್ಕೂ ಹೌದು, ಮುಂದೆ ಸಪೋರ್ಟ್ ಬರ್ತಾರೆ. ಮುಂದೆ ಬರ್ತಾರೆ, ನೀವು ಮಾಡಿ ನಾವಿದ್ದೀವಿ ಅಂತ. ಹಾಗೆ ಸೊ ಈಗ ಮೂವರಲ್ಲಿ ನಾನು ಕಾಮನ್ ಆಗಿ ನೋಡ್ಬೋದು ಅಂದ್ರೆ NSS ಲಾಂಛನ ನೋಡ್ಬೋದು Yes, ಅಲ್ವಾ? ma'am, yeah. ಸೊ ಈ ಲಾಂಛನಕ್ಕೂ ಒಂದು ಮೀನಿಂಗ್ Yeah, ಇದೆ, yeah. ಪ್ರತಿಯೊಂದು ಕಲರ್ಗೂ ಒಂದು ಮೀನಿಂಗ್ ಇದೆ. ಎಕ್ಸ್ಪ್ಲೇನ್ ಮಾಡ್ಬೋದಾ ಮೀನಿಂಗ್ ನ? ಮ್ಯಾಮ್ ಇದರಲ್ಲಿ 8 ಇದಿದೆ, ಗೆರೆ ಇದೆಯಲ್ಲ, Okay, ಇಟ್ 8 ಇಂಡಿಕೇಟ್ಸ್ 24 hours. ಹಾರ್ಸ್, ಒಂದು ಗೆರೆ 3 ಹಾರ್ಸ್ಗೆ ಸಮಾನ. ಹೌದು, ಮತ್ತೆ ಇದು ರೆಡ್ ಕಲರ್ ಇದೆಯಲ್ಲ, ಅದು ಯೂತ್ ಬ್ಲಡ್ ಅಂತ. ಓಕೆ, ಸೊ ಇಟ್ ಇಂಡಿಕೇಟ್ಸ್ ದಟ್. ಯೂತ್ ಬ್ಲಡ್ ಹೌದು. ರೆಡ್ ಕಲರ್. ಓಕೆ, ಅಂಡ್ ಕೊನಾರ್ಕ್ ಟೆಂಪಲ್. ಓಕೆ, ಆ ವೈಟ್ ಕಲರ್ ಶಾಂತಿ ಸೌಹಾರ್ದತೆ Yes, ಹಾಗೆ yes, ನೋಡಿ peace, yeah, ಅಲ್ವಾ? ma'am. ಇದೆ. ಎಸ್, ಅಂಡ್ ಬ್ಲೂ ಕಲರ್. ಇಟ್ಸ್ ಕಾನ್ಫಿಡೆನ್ಸ್, ಯೂತ್ ಅಲ್ಲಿ ಕಾನ್ಫಿಡೆನ್ಸ್ Okay. ಅನ್ನು ರೇಸ್ ಮಾಡುದು. ಓಕೆ, ಸೊ ಈಗ ಯೂತ್ ರೆಡ್ ಕಲರ್ ಇಸ್ ನಥಿಂಗ್ ಬಟ್ ಬ್ಲಡ್ ಅಂತ ಹೇಳಿದ್ವಿ. ಯೂತ್ ಬ್ಲಡ್. ನಾವು NSS ಅಂತ ಮೇನ್ ಬರುವಾಗ ಫಸ್ಟ್ ಗೆ ತಲೆಗೆ ಬರುವಂತದ್ದು ಯೂತ್ Youth. ಅಂಡ್ ಬ್ಲಡ್ ಡೊನೇಷನ್. Yes, ಬ್ಲಡ್ exactly. ಡೊನೇಷನ್ ಕ್ಯಾಂಪ್ಸ್ ಅಟೆಂಡ್ ಆಗಿದ್ದೀರಾ? ಎಸ್ ಮ್ಯಾಮ್. ಓಕೆ, ಮಾಡ್ತೀರಲ್ವಾ? ನಮಗೆ ಆ ಬ್ಲಡ್ ಡೊನೇಷನ್ ಇದರಿಂದ ನಮಗೆ ಇಂಟರ್ನ್ಯಾಷನಲ್ ಇದು ಲೈಫ್ ಸೇವರ್ Life Saver Award ಅದರಿಂದ ಸಿಕ್ಕಿರುವಂತದ್ದು ಬ್ಲಡ್ ಡೊನೇಷನ್. Yeah, ma'am. ಸೊ ಇದು ನೀವು ಡೊನೇಟ್ ಮಾಡ್ತೀರಾ ಆಸ್ NSS ವಾಲಂಟಿಯರ್ಸ್. ಓಕೆ, ಮಾಡಿ. ಬಟ್ ಈಗ ಸೊಸೈಟಿನ ಹೇಗೆ ಪ್ರೇರೇಪಿಸ್ತೀರಾ ಬ್ಲಡ್ ಡೊನೇಷನ್ ಮಾಡಬೇಕು? ಅಂಡ್ ಮೇನ್ಲಿ ಐ ಡೊನೇಷನ್ ಬರುತ್ತೆ ಅದರಲ್ಲಿ. ಹೌದು. ಈಗ ಬ್ಲಡ್ ಡೊನೇಷನ್ ಅದು ಎಲ್ಲರೂ ಮಾಡ್ತೀವಿ ನಾವು. ಕಣ್ಣು ದಾನ ಮಾಡ್ಲಿಕ್ಕೆ ಹೆಚ್ಚಾಗಿ ಒಪ್ಕೊಳ್ಳಲ್ಲ, ಬಿಕಾಸ್ ಒಂದು ಮೂಢನಂಬಿಕೆ ಇದೆ, ಬರೋ ಜನ್ಮದಲ್ಲಿ ನಮ್ ಕಣ್ಣು ಸಿಗಲ್ಲ. ಹೌದು. ಅದು ನಾರ್ಮಲ್ ಪೀಪಲ್ ಅಲ್ಲಿ ಇರುವಂತದ್ದು. ಬಟ್ ಅಂತ ಮೆಂಟಾಲಿಟಿ ಇರೋದನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ಈ ರೀತಿ ಮಾಡ್ತೀರಾ? ಈ ರೀತಿ ಕನ್ವಿನ್ಸ್ ಮಾಡ್ತೀರಾ ಸೊಸೈಟಿಯಲ್ಲಿ? ಹಾ ಮ್ಯಾಮ್, ಕನ್ವಿನ್ಸ್ ಮಾಡ್ತೇವೆ. ಮತ್ತೆ ಈಗದ್ದು ಯೂತ್ಸ್ ಅಲ್ಲಿ ಯೂಶುವಲಿ ಇದೆ ಲುಕ್ಔಟ್, ನನಗೇನು ಕೊಡ್ಲಿಕ್ಕೆ ಆಗ್ತದೆ ಸೊಸೈಟಿಯಲ್ಲಿ, ದೇ ಕಮ್ ಫಾರ್ ದಟ್. ಓಕೆ, ಸೊ ನಾವು ಬ್ಲಡ್ ಡೊನೇಷನ್ ಹೇಳಿದ ಕೂಡಲೇ ಎಲ್ಲರೂ ಬರ್ತಾರೆ, ನಾನು ಡೊನೇಟ್ ಮಾಡ್ತೇನೆ, ಮಾಡ್ತೀನಿ ನನ್ನಿಂದ ಅಂತ. ಯಾರ್ದೋ ಜೀವ ಉಳಿಯುತ್ತೆ ಉಳಿಯುತ್ತೆ ಅಂತ ಅಂತ ಅದ್ ಬರ್ತಾರೆ. ಮಾಡ್ತೀರಾ? ಓಕೆ, ಬಟ್ ಐ ಡೊನೇಷನ್ ಅದಕ್ಕೆ ಏನಾದ್ರೂ ಸ್ಟೆಪ್ಸ್ ತಗೊಂಡಿದ್ದೀರಾ? ನಮ್ಮ ಐ ಡೊನೇಷನ್ ಇದ್ರ ಬಗ್ಗೆ ಹೇಳೋದಂತ ಹೇಳಿದ್ರೆ ಈಗದ ಯೂತ್ ಮೊದಲು ತುಂಬಾ ಇದಿದ್ರು ಮ್ಯಾಮ್. ಈಗದ ಯೂತ್ ತುಂಬಾ ಡೆವಲಪ್ ಆಗಿದ್ದಾರೆ. ಈಗ ಎಲ್ಲದಕ್ಕೂ ಆರ್ಗನ್ ಡೊನೇಟ್ ಮಾಡ್ಲಿಕ್ಕೆ ತುಂಬಾ ಮುಂದೆ ಬರ್ತಾರೆ ಮ್ಯಾಮ್ ಎಲ್ಲರೂ ಸಹ. ಸೊ ಅದನ್ನು ನೆಕ್ಸ್ಟ್ ಆ ನಾವು ಸ್ಟೆಪ್ಸ್ ಅವೆಲ್ಲ- ಕೂಡ ತಗೊಳ್ಲಿಕ್ಕೆ ಇರ್ಬೋದು ಅಲ್ವಾ? ಈಗ ಇದೆಲ್ಲ ಮಾತಾಡಿದ್ವಿ, ಇನ್ನು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಗೇಮ್ ಮಾಡೋಣ, ಆಗ್ಲೇ ಹೇಳಿದ ಹಾಗೆ. ಓಕೆ, ಸೊ ಗೇಮ್ ಹೇಗಂತ ಹೇಳಿದ್ರೆ ಟಕ್ ಅಂತ ಹೇಳಿ ಅಂತ. ಇದು ರಿಲೇಟೆಡ್ ಟು NSS ಕೇಳ್ತೀನಿ ನಾನು. ಓಕೆ, ಆ ವರ್ಡ್ ಹೇಳಿದ ಕೂಡಲೇ ನಿಮಗೆ ಯಾವ ವರ್ಡ್ ಫ್ಲಾಶ್ ಆಗುತ್ತೆ, ಒಂದೇ ವರ್ಡ್ ಅಲ್ಲಿ ಆನ್ಸರ್ ಹೇಳ್ಬೇಕು. Okay. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಅಂತ ಹೇಳಿದ ಕೂಡಲೇ ಫಿಯರ್ ಅನ್ನೋದು ಫ್ಲಾಶ್ ಆಗುತ್ತೆ. ಜಸ್ಟ್ ಅದನ್ನ ಹೇಳಿದ್ರೆ ಆಯ್ತು. ಓಕೆ, ಒನ್ ವರ್ಡ್ ಅಲ್ಲಿ ಟಕ್ ಅಂತ ಹೇಳಿ. ಆ್ಯಂಡ್ ನಾವಿಲ್ಲಿ ಆಟ ಆಡ್ತಾ ಇರ್ತೀವಿ. ಇದು NSS ರಿಲೇಟ್ ಆಗಿ ಒಂದು ಟಕ್ ಅಂತ ಹೇಳಿ ಕ್ವಶನ್ಸ್ ಅಂತ. ಆ್ಯಂಡ್ ಅದರ ಜೊತೆಗೆ ವೀಕ್ಷಕರೇ ಆದಷ್ಟು ಬೇಗ ಕರೆ ಮಾಡಿ 6362394010. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ. ಯುವಶಕ್ತಿ ಜೊತೆ ನೀವು ಮಾತಾಡಬಹುದು, ಕರೆ ಮಾಡಿ ಅಂತ ಹೇಳ್ತಾ ನಾವು ಕಂಟಿನ್ಯೂ ಮಾಡೋಣ. Yes, ma'am. ಅಲ್ಲಿ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಹೀಗೆ ಹೋಗ್ಲಿ. ಓಕೆ, ಎಸ್. ಸೇವೆ ಲೈಕ್ ಹ್ಯಾಪಿನೆಸ್. ಹ್ಯಾಪಿನೆಸ್. ಓಕೆ, ಕಾಲೇಜ್ ಕಾಲೇಜ್ ಪ್ರೌಡ್. ಪ್ರೌಡ್. ಕರ್ತವ್ಯ ಪ್ರೈಡ್. ಪ್ರೈಡ್. ಸೊಸೈಟಿ ಸೊಸೈಟಿ ಸರ್ವಿಸ್. 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 ಓಕೆ, ಪ್ರಾಮಾಣಿಕತೆ. ಪ್ರಾಮಾಣಿಕತೆ ನಾವೇನು ಹೇಳ್ತೀವಿ ಪ್ರಾಮಾಣಿಕತೆಗೆ? ಹಾನೆಸ್ಟಿ. ಆನೆಸ್ಟಿ. ಕೈಂಡ್ನೆಸ್. ಕೈಂಡ್ನೆಸ್. NSS ಫ್ಯಾಮಿಲಿ. ಹ್ಯಾಪಿನೆಸ್. ಹ್ಯಾಪಿನೆಸ್. ಎಕ್ಸ್ಪೀರಿಯನ್ಸ್.
Experience is like a lifetime. This one. ಲೈಫ್ ಟೈಮ್ ಮೆಮೊರಿ. Memory. ಓಕೆ. ಡೆಲ್ಲಿ. ಡೆಲ್ಲಿ. ಡೆಲ್ಲಿ ಆ ಕಡೆ ಬರ್ಬೇಕಿತ್ತ ಅಂತ ಅಲ್ವಾ? ಓಕೆ ಹೇಳಿ. ಡೆಲ್ಲಿ. ಡೆಲ್ಲಿ. Happiness, ma'am. ಹ್ಯಾಪಿನೆಸ್ ಅಗೇನ್. ಸೋಲ್ಜರ್. Soldier, proud, delighted. I know, like what I can say. What I can say. Warriors. God warriors. What did you? Warriors. ಗಾಡ್ ವಾರಿಯರ್ಸ್. No. 1 second, ma'am. ಓಕೆ. ನೀವು ಆಲೋಚನೆ ಮಾಡ್ತಾ ಇರಿ, ನಮ್ಮ ಕಾಲರ್ ಹೇಳಿದ್ದಾರೆ, Yes, ಮಾತಾಡ್ಕೊಂಡು yes. ಓಕೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ಪ್ಲೀಸ್ ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಮಾತಾಡಿ ಮೇಡಮ್ ಅಥವಾ ಸರ್. ಹಲೋ. ಓಕೆ, ಕಾಲ್ ಕಟ್ ಆಯಿತು. ವೀಕ್ಷಕರೇ, ನೀವು ಕಾಲ್ ಮಾಡಬೇಕು ಅಂತ ಆದರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ. ಆ್ಯಂಡ್ ಹಾಗೆಯೇ ಟಿ ವಿ ವಾಲ್ಯೂಮ್ ಏನಿರುತ್ತೆ ಅದನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಸೊ ದಟ್ ಮಾತಾಡಬೇಕು ಅಂತ ಆದರೆ ಯಾವುದೇ ಇನ್ಕನ್ವೀನಿಯನ್ಸ್ ಇರಲ್ಲ. ಓಕೆ, ಆ್ಯಂಡ್ ಕಂಟಿನ್ಯೂ ಮಾಡಿ. Yeah, ma'am. Jai Jawan, Jai Kisan. ಜೈ ಜವಾನ್ ಜೈ ಕಿಸಾನ್. ನೈಸ್. ಯೋಚನೆ ಮಾಡ್ಲಿಕ್ಕೆ ಟೈಮ್ ಸಿಗ್ತಲ್ಲ. ಓಕೆ. ಆ್ಯಂಡ್ ಪೊಲಿಟಿಕ್ಸ್ ಅಂದರೆ ಇಂಟ್ರೆಸ್ಟ್. ಇಂಟ್ರೆಸ್ಟ್. ಓಕೆ. ಮೀಡಿಯಾ ನಮಗೆ ರಿಲೇಟ್ ಆಗಿರೋದು ಇದು. The which represent the ಒಂದು ವರ್ಡ್. Representation. represents. ರೆಪ್ರೆಸೆಂಟೇಷನ್. ಓಕೆ. ಲಾಂಛನ. Lanchan. ಲಾಂಛನ ಯುವರ್ ಬ್ಯಾಗ್ ಏನೋ ಇರುತ್ತೆ. Emblem. Right. Pride. ಪ್ರೈಡ್ ಅಗೇನ್. ಓಕೆ. ಮೆಮೊರಿ. ಮೆಮೊರಿ, ಲೈಫ್ ಟೈಮ್, ಎವರ್ ಲಾಸ್ಟಿಂಗ್. ಒಂದು ವರ್ಡ್ ಅಮ್ಮ. ಓಕೆ. ಒಂದು ವರ್ಡ್ ಅಂತ ಹೇಳಿದ್ರೆ ಮೆಮೊರಿ. Which stores. NSS. ಓಕೆ. ಫ್ರೆಂಡ್ಸ್. Friends. They are the ಒಂದು ವರ್ಡ್. ಫ್ರೆಂಡ್ಸಿಗೆ ಅಂತ ಹೇಳಿದ್ರೆ ಫ್ಯಾಮಿಲಿ. ಫ್ಯಾಮಿಲಿ. ಓಕೆ, ದಟ್ ಇಸ್ ನೈಸ್. ಫ್ಯಾಮಿಲಿ. Happiness. ಹ್ಯಾಪಿನೆಸ್. ಇಂಡಿಯಾ. ಪ್ರೌಡ್. ಪ್ರೌಡ್. ಮೂವರಿಗೂ NSS. ಪ್ರೌಡ್. ಪ್ರೌಡ್. Pride. ಪ್ರೈಡ್. ವೇರಿಯೇಷನ್ ಅಲ್ಲೇನಾ ಚಿಕ್ಕದಾಗಿ? ಓಕೆ. ಪ್ರೌಡ್, ಪ್ರೈಡ್ ಎರಡು. ಆ. ವಿತ್ ದಟ್ ಇಟ್ಸ್ ಲೈಕ್ ಆಪರ್ಚುನಿಟಿ. ಆಪರ್ಚುನಿಟಿ. ವಾಲಂಟಿಯರ್ ಅಂತ ಹೇಳಲಿಕ್ಕೆ ಒಂದು ಪ್ರೌಡ್ ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ? ಈಗ ಗೌರ್ಮೆಂಟ್ ಇಂದ ಏನೆಲ್ಲ ಫೆಸಿಲಿಟೀಸ್ ಇದೆ ನಿಮ್ಗೆ NSS ಅಲ್ವಾ? ಏನೆಲ್ಲ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಇರುತ್ತಲ್ವಾ NSS ವಾಲಂಟಿಯರ್ಸ್ಗೆ ಸಪ್ರೇಟ್ ಆಗಿ ಏನೆಲ್ಲ ಹೌದು ಇರುತ್ತೆ? ಮ್ಯಾಮ್. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಮಗೆ ತುಂಬ ಯುವಕರಿಗೋಸ್ಕರ ತುಂಬ ಇದು ಪ್ರೋಗ್ರಾಮ್ ಅನ್ನು ಮಾಡ್ತಾರೆ ಮ್ಯಾಮ್. Okay. ಯುವ ಜನೋತ್ಸವ ಅಂತ ಹೇಳಿ, Okay. ಭಾವೈಕ್ಯತಾ ಶಿಬಿರ Okay. ಆಗಲಿ, ಮತ್ತೆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಯುವ Okay. ಸ್ಪಂದನದಿಂದ, Okay. ಮತ್ತೆ ಯುವ ಸೇವೆ ಇದು ಸಹಾಯವಾಣಿ ಅಂತ ಹೇಳಿ, ಅದರಿಂದ ನಮಗೆ ಯಾವುದಾದ್ರೂ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆದ್ರೂ Okay. ಏನಾದ್ರೂ ಆಗಲಿ Because ಅವ್ರಿಗೆ ಅದು ಕಾಲ್ almost ಮಾಡಲಿಕ್ಕೆ ಎಲ್ರೂ suffer ಆಗ್ತಾ ಇರ್ತಾರೆ mental health issues. ಅವ್ರಿಗೆ ಯಾವಾಗ 24/7 ಅಲ್ಲಿ ಅವರು Okay. ಕಾಲಲ್ಲಿ ಇರ್ತಾರೆ. ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಸೊ ಇದು ಫೆಸಿಲಿಟೀಸ್ ಇರುವಂತದ್ದು ಗೌರ್ಮೆಂಟ್ ಇಂದ. ಹೌದು. ಮತ್ತೆ ಜಾಬ್ ಫೀಲ್ಡ್ ಅಲ್ಲಿ ಏನ್ ಫೆಸಿಲಿಟೀಸ್ ಕೊಡ್ತಾರೆ ನಿಮ್ಗೆ NSSಗೆ? NSS ಹೇಳಿದ ಕೂಡಲೇ ಜಾಬ್ ಇಂಟರ್ವ್ಯೂಗೆ ಹೋಗುವಾಗ ಇದೊಂದು ಲೈಕ್ ಸ್ಪೆಷಲ್ ಏನೋ ಔಟ್ ಆಫ್ ಆರ್ ಸರ್ಕಲ್ ಇಂದ ನಾವು Okay. ವರ್ಕ್ ಮಾಡಿದ್ದಿರುತ್ತೆ. Okay. ಮತ್ತೆ ನಮ್ದು ಅಚೀವ್ಮೆಂಟ್ಸ್ NSS ಅಲ್ಲಿ ಸಹ ಹೀಗೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂತ ಹೋಗಿರ್ತೇವಲ್ಲ, ಅದು ಹೆಲ್ಪ್ ಆಗುತ್ತೆ. ಜಾಬ್ ಅಲ್ಲಿ ಕೋಟಾ ಇರುತ್ತೆ ಸಪ್ರೇಟ್ NSS ಅಂತ. ಮತ್ತೆ ಓಕೆ, ಸೊ NSS ಬಗ್ಗೆ ಮೂವರ ಜೊತೆ ಮಾತಾಡಿದ್ವಿ ನಾನು. ಈಗ ಪರ್ಸನಲ್ ಲೈಫ್ ಬಗ್ಗೆ ಬರೋದಾದ್ರೆ, ಪರ್ಸನಲ್ ಲೈಫ್ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ನಾನು ಡಾಕ್ಟರ್ ಅಂತ ಹೇಳಿ ನಿಮ್ಮ ಹೆಸರೇ ಮಾಡ್ತಾಯಿತ್ತು, ಸಿನಾನ್ ರೈಟ್? ಎಸ್. ಪರ್ಸನಲ್ ಲೈಫ್ ಬಗ್ಗೆ ಅಂದ್ರೆ ನಿಮ್ಮ ಪ್ಯಾಷನ್ ಬಗ್ಗೆ ಮಾತಾಡ್ಬೋದು, ಎಕ್ಸೆಪ್ಟ್ NSS ನಿಮ್ಮ ಪ್ಯಾಷನ್ ಅಥವಾ ನಿಮ್ಮ ಗೋಲ್ಸ್ ಬಗ್ಗೆ ಮಾತಾಡ್ಬೋದು ಪರ್ಸನಲ್ ಅಂತ ಕೇಳಿದ್ರೆ. ನಾನು ಲೈಕ್ ಇದು ನಾನು ಪ್ಯಾಷನ್ ಅಂತ ಹೇಳಿದ್ರೆ ಕರಾಟೆಯಲ್ಲಿ ನಂಗೆ ಕರಾಟೆ. ಪ್ಯಾಷನ್. ಇದು ಕರಾಟೆ ಎಷ್ಟು ವರ್ಷದಿಂದ ಮಾಡ್ತಾ ನಾನು ಇದ್ದೀರಿ? 6th ಇಂದ ಸ್ಟಾರ್ಟ್ ಮಾಡಿದ್ದೇನೆ. 6th ಇಂದ ಬ್ಲಾಕ್ ಬೆಲ್ಟ್ ಆಗಿದೆ ನಿಮ್ದು. ಹೌದು. ಓಕೆ, ಈಗ ಬ್ಲಾಕ್ ಬೆಲ್ಟ್ ಆದಂತ ನೀವು ಟೀಚ್ ಮಾಡ್ಬೋದಲ್ವಾ? ಹೌದು ಮ್ಯಾಮ್, ಟೀಚ್ So, teach ಮಾಡ್ತಿದ್ದೀರಾ? ಈ ಪ್ರೊಫೆಷನ್ ಬಂದಾದ್ಮೇಲೆ ನನ್ನ ಸರ್ ಹೇಳಿದ್ರು ಟೀಚ್ ಮಾಡ್ಲಿಕ್ಕೆ ಇದು ಮಾಡು ಅಂತ. Okay. ಬಟ್ ಈ ಪ್ರೊಫೆಷನ್ ಇದ್ರಿಂದ ಅದಕ್ಕೆ ಟೈಮ್ ಸಿಗ್ತಿಲ್ಲ. ಓಕೆ, ಸೊ ಫ್ಯೂಚರ್ ಗೋಲ್ ಅಂದ್ರೆ ಡೆಂಟಿಸ್ಟ್ ಡಾಕ್ಟರ್. NSS and doctor. ನನಗೆ ಆರ್ಮಿಗೆ ಇದಕ್ಕೆ ಹೋಗ್ಬೇಕಂತ ಇಂಟ್ರೆಸ್ಟ್ ಓಕೆ, ಇದೆ. ಆರ್ಮಿಗೆ. ಅಲ್ಲಿ ಇದು ಡೆಂಟಲ್ ಪ್ರಶ್ನೆ ಕೇಳ್ಬೇಕು, NSS ಇಂದ ಆರ್ಮಿಗೆ ಜಂಪ್ ಆಗ್ಲಿಕ್ಕೆ ಆಗುತ್ತಾ? Yes, ma'am. RDC ಇದು ಮಾಡಿದ್ರೆ ನಮಗೆ ಈಸಿಯಾಗಿ ಜಂಪ್ ಆಗ್ಬೋದು. ಜಂಪ್ ಆಗಿ RDC ಅಂದ್ರೆ ರಿಪಬ್ಲಿಕ್ ಡೇ ಕ್ಯಾಂಪ್. ಓಕೆ, ರಿಪಬ್ಲಿಕ್ ಡೇ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ಬೇಕು ಅಂತಿದ್ಯಾ? ರೂಲ್ಸ್ ಇದೆಯಾ? ಹಾಗೇನಿಲ್ಲ, ನ್ಯಾಷನಲ್ ಇದ್ದು ಮೈನ್ ಒಂದು ಇದು ಇರುತ್ತೆ ಮ್ಯಾಮ್, State. ಆದ್ರೂ ಸ್ಟೇಟ್ ಸಹ ಮಾಡಿರ್ಬೋದು. ಓಕೆ, ಸೊ ಇದಕ್ಕೆ ಪ್ರೊಸೀಜರ್ ಹೆಂಗಿರುತ್ತೆ? ಇದು ಕ್ಯಾಂಪ್ ಆದ್ಕೂಲೆ ಬೆನಿಫಿಟ್ ಅಂತಲ್ಲ, ಅಂಡ್ ನಿಮಗೆ ಈಗ ಆರ್ಮಿಗೆ ಅಂತ ಹೇಳಿದ್ರೆ ಇಂಟರ್ವ್ಯೂಸ್ ಇರುತ್ತೆ Yes. ಅಂಡ್ ಎಕ್ಸಾಮ್ಸ್ ಇರುತ್ತೆ. Yes, ನಾನು ma'am. ಕೇಳಿದ ಪ್ರಕಾರ Exam. NCC ಮಾಡಿದ್ರೆ ಆ ಎಕ್ಸಾಮ್ಸ್ ಅಟೆಂಡ್ ಆಗೋ ಅಗತ್ಯ ಇಲ್ಲ, ರಿಟರ್ನ್ ಎಕ್ಸಾಮ್.
ಐ ಥಿಂಕ್ ನಂಗೆ ಕೇಳಿದ ಪ್ರಕಾರ ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ NCC ಮಾಡಿದವರಿಗೆ ರಿಟರ್ನ್ ಎಕ್ಸಾಮ್ ಬೇಕು ಅಂತಿಲ್ಲ, ಬೇರೆ ಎಲ್ಲ ಟೆಸ್ಟ್ ಮಾಡ್ತಾರೆ ಅಂತ. NSS ಅಲ್ಲಿ ಹಾಗೇನಾದ್ರೂ ಇದೆಯಾ? NSS ಅಲ್ಲಿ ಈಗ ನನಗೆ ಡೆಂಟಲ್ ಇದರಲ್ಲಿ ಅಂತ ಹೇಳಿದ್ರೆ ನೀಟ್ ಬರಿಬೇಕು ಮ್ಯಾಮ್, ಅದರಲ್ಲಿ ಕ್ವಾಲಿಫಿಕೇಶನ್, ಅಲ್ಲಿ ಇಂಟರ್ವ್ಯೂ ಇರುತ್ತೆ ಮ್ಯಾಮ್. ಓಕೆ, ಅಲ್ಲಿ ಇಂಟರ್ವ್ಯೂ ಅಲ್ಲಿ ಅವ್ರು ಮೇನ್ ಆಗಿ ನೋಡುವಾಗ RDC ಮಾಡಿದಾರೆ ಅಂತ ಹೇಳಿದ್ರೆ ಅದು ಮೇನ್ ಪ್ರಿಫರೆನ್ಸ್ ಕೊಡ್ತಾರೆ ಮ್ಯಾಮ್. ಅದಕ್ಕೆ ಪ್ಲಸ್ ಪಾಯಿಂಟ್ ಪಾಯಿಂಟ್ ಆಗಿ. ಓಕೆ, ಎಸ್ ಆಶಿಯಾ. Ma'am, coming to my passion as a nurse, my passion is singing actually. Okay. So ನನಗೆ ಹಾಸ್ಪಿಟಲಲ್ಲಿ ಈಗ ನಾವು ಆಂಕಾಲಜಿ ವಾರ್ಡಲ್ಲಿ ನಾವು ಇದ್ದರೆ, ಆಂಕಾಲಜಿ ಲೈಕ್ ಕ್ಯಾನ್ಸರ್ ಪೇಷಂಟ್ಸ್, ಸೊ ಆ ವಾರ್ಡಲ್ಲಿ ನಮಗೊಂದು ಚಾನ್ಸ್ ಸಿಗುತ್ತೆ, ಲೈಕ್ ಪೇಷಂಟ್ ಸಾಂಗ್ ಕೇಳಬೇಕಂತ ಇದಾದರೆ ನಾವು ಅಲ್ಲಿ ಕುತ್ಕೊಂಡು ಒಂದು ಸಾಂಗ್ ಹಾಡ್ಬೋದು ನಾನು. ಸೊ ಅವ್ರಿಗೆ ಎಂಟರ್ಟೈನ್ ಆಗುತ್ತೆ, ಅದು ಒಂದು ಸ್ಮೈಲ್ ನೋಡಲಿಕ್ಕೆ ಒಂಥರ ಖುಷಿ. ಯಾ ಮ್ಯಾಮ್, ಆ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ನನ್ನ ಹಾಸ್ಪಿಟಲ್ ಸೆಕ್ಟರಲ್ಲಿ. ಲೈಕ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಡೂ ಡಾನ್ಸ್ ಆಸ್ ವೆಲ್, ಆ್ಯಂಡ್ ಕರಾಟೆಯಲ್ಲಿ ಎಲ್ಲೋ ಬೆಲ್ಟ್ ಆಗಿದೆ ಮ್ಯಾಮ್. ಡ್ಯಾನ್ಸ್ ಆ ಕಡೆ ಕರಾಟೆ ಎರಡೂ ನಡುವಲ್ಲಿ ಕೂತ್ಕೊಂಡಿದ್ದೀರಾ? ಯಾ ಮ್ಯಾಮ್, ಮತ್ತು ಸಿಂಗಿಂಗ್, that's all my passion. ಸಿಂಗಿಂಗ್, ಎಸ್ ಧನ್ಯ. ನಂದು ಪ್ಯಾಷನ್ ಇದೆ, ನಾನು ರೈಟ್ ಫ್ರಮ್ 2nd ಸ್ಟ್ಯಾಂಡರ್ಡ್ ಭರತನಾಟ್ಯಂ ಕಲಿತಾ ಇದ್ದೇನೆ. 6th ಸ್ಟ್ಯಾಂಡರ್ಡ್ ಅಲ್ಲಿ ಜೂನಿಯರ್ ಮುಗಿಸಿದೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಸೀನಿಯರ್, ಅಂಡ್ 2nd PU ಅಲ್ಲಿ ವಿದ್ವತ್ ಪೂರ್ವ, ಅಂಡ್ ಈ ಇಯರ್ ವಿದ್ವತ್ ಅಂತಿಮ ಪ್ರಿಪೇರ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಕಮ್ಮಿಂಗ್ ನವೆಂಬರ್ ಅಲ್ಲಿ ಎಕ್ಸಾಮ್ ಕಟ್ತೇನೆ. ಅದರ್ ದನ್ ದಟ್ ಫೊರೆನ್ಸಿಕ್ ಸೈನ್ಸ್ ಹೇಗೆ ಹೇಳಿದ್ರೆ ನನಗೆ ಏನಾದರೂ ಡಿಫ್ರೆಂಟ್ ಮಾಡಬೇಕು ಅಂತ ಇತ್ತು. ಎಲ್ಲ ಡಾಕ್ಟರ್, ಎಲ್ಲ ಇಂಜಿನಿಯರಿಂಗ್ ಇಲ್ಲ, ನನಗೇನೋ ಬೇರೆ ಮಾಡಬೇಕು ಅಂತ. ಸೊ ಏನಾದ್ರು ಸ್ವಲ್ಪ ಏನಾದ್ರು ಕಿಟ್ಲೆ ಮಾಡ್ತಾರೆ ಅಂದ್ರೆ ಜಾಗೃತಿ ಅಂದಿರಿ, ನಮ್ಮ ಜೊತೆ CID ಇದ್ದಾರೆ. ಮತ್ತೆ ಮ್ಯೂಸಿಕ್, ಡಾನ್ಸ್ ಒಟ್ಟಿಗೆ ಮ್ಯೂಸಿಕ್ ಬೇಕು ಅಂತ ಬಂತು. ಸೊ ಅವಾಗ ಮ್ಯೂಸಿಕ್ ಹೋದೆ. ಮ್ಯೂಸಿಕ್ ಜೂನಿಯರ್ ಮಾಡಿದೆ, ಮತ್ತೆ ಸ್ವಲ್ಪ ಬ್ರೇಕ್ ಆಯ್ತು. ಜೂನಿಯರ್ ನಾನು 8th ಅಲ್ಲಿ ಮಾಡಿದ್ದು, 10th ಎಕ್ಸಾಮ್ಸ್ ಬಂತು, 9th ಅಲ್ಲಿ ಸೀನಿಯರ್ ಎಕ್ಸಾಮ್ ಕಟ್ಟಿದೆ. ಸೊ ಅಲ್ಲಿ ಸ್ವಲ್ಪ ಬ್ರೇಕ್ ಆಯ್ತು. ಸೊ ಬಟ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ ಸೀನಿಯರ್ ಎಕ್ಸಾಮಿಗೆ. ಈಗ NSS ಅಂತ ಬಂದ ಕೂಡಲೇ ಮೆಡಿಕಲ್ ಕ್ಯಾಂಪ್ಸ್ ಅಂತ ಇರುತ್ತೆ, ಯುವಜನ ಮೇಳ, ನೀವು ಈಗಾಗಲೇ ಹೇಳಿರೋ ಹಾಗೆ ಯುವಜನ ಮೇಳ ಇರುತ್ತೆ. ಹೋಗಿದ್ದೀರಾ ಯುವಜನ ಮೇಳಕ್ಕೆ? ಯೂತ್ ಫೆಸ್ಟಿವಲ್ ಮೊನ್ನೆದು ಕ್ಯಾನ್ಸಲ್ ಆಯ್ತು ಮ್ಯಾಮ್. ಮೊನ್ನೆದು ಕ್ಯಾನ್ಸಲ್ ಆಯ್ತು, ಮಿಸ್ ಆಯ್ತು ಅಲ್ವಾ? ಸೊ ಅದಕ್ಕೂ ಮುಂಚೆ ಅಟೆಂಪ್ಟ್ ಹೋಗಿಲ್ಲ. ಆಸೆ ಇದೆಯಾ ಯುವಜನ ಮೇಳ ತುಂಬಾನೇ ಇದೆ. ಸೊ ಈಗ ಹೋದವ್ರ ಜೊತೆ ಮಾತಾಡಿರ್ತೀವಿ ಎಕ್ಸ್ಪೀರಿಯನ್ಸ್ ಬಗ್ಗೆ. ಸೊ ಅವರು ಯುವಜನ ಮೇಳದ ಬಗ್ಗೆ ಏನ್ ಹೇಳಿದ್ದಾರೆ ಮ್ಯಾಮ್? ಆ ಕ್ಯಾಂಪಲ್ಲಿ ಯೂಶಲಿ ಲೈಕ್ ಕಲ್ಚರ್, ಮತ್ತೆ ಫುಡ್ ಇರ್ತದೆ, ಮತ್ತೆ ಅವ್ರದ್ದು ಟ್ಯಾಲೆಂಟ್ಸ್ನ ಎಕ್ಸ್ಪೋಸ್. ಪ್ರಿಪೇರ್ ಮಾಡಕ್ಕ ನೋ ಮ್ಯಾಮ್, ಲೈಕ್ ಎವ್ರಿ ಡೇ, ಲೈಕ್ ಅದು 1 month ಇರ್ತದೆ, ಫುಡ್ ಮಾಡ್ತಾರೆ. ವಿ ಗೆಟ್ ಚಾನ್ಸ್ ಟು ಟೇಸ್ಟ್. ಸೊ ದಿಸ್ ಇಸ್ ಆಪರ್ಚುನಿಟಿ, ಬೇರೆ ಕಡೆ ಸಿಗಲ್ಲ 1 month ಅಲ್ಲಿ ಬೇರೆ ಬೇರೆ ಸ್ಟೇಟ್ ಇತ್ತು. ಇಟ್ ಆಲ್ ಜಸ್ಟ್ ಬಿಕಾಸ್ ಆಫ್ NSS. ಅದರಲ್ಲಿ ಒಂದು ಆಪರ್ಚುನಿಟಿ ಇದೆ. ಅದರಲ್ಲಿ ನಾವು ಅಕಸ್ಮಾತ್ ಇದ್ರೆ ವಿ ಕ್ಯಾನ್ ಅಂದರೆ ನೋಡ್ಬೋದು ಯಾವ ಥರ ಏನೇನಿದೆ ಅಂತ. ಸೊ ಆ್ಯಂಡ್ ಆಲ್ಸೋ ಮತ್ತೇನಿದೆ ಅಂದರೆ ಲೈಕ್ ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಿದ್ರೆ ಅವ್ರ ಟ್ಯಾಲೆಂಟ್ ನೋಡ್ಬೋದು. ಒಂದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಾನ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಕಲಿಬೋದು. ಡ್ಯಾನ್ಸ್ ಅಂತ ಹೇಳಿದ್ರೆ ಹೇಳ್ಬೇಕಾ? ಅವ್ರದ್ದು ಟ್ರೆಡಿಷನಲ್ ಡ್ರೆಸ್ ವೇರ್ ಇದ್ರೆ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಟ್ರೈ, ವಿ ಗೆಟ್ ಆಪರ್ಚುನಿಟಿ ದೇರ್ ಲೈಕ್ ದಟ್. ಅಂದ್ರೆ ನಾರ್ಮಲ್ ಆಗಿ ಇಂಥ ಆಪರ್ಚುನಿಟೀಸ್ ಎಲ್ಲ ಎಕ್ಸ್ಚೇಂಜ್. ಸೊ ಈಗ ನೀವು ಈಗಲೂ ಕೂಡ ಕೆಲವು ಕಡೆ ಕ್ಯಾಂಪ್ ಹೋಗ್ಬೇಕು ಅಂತಂದ್ರೆ ಕಲ್ಚರಲ್ ಎಕ್ಸ್ಚೇಂಜ್ ಆಗಿರುತ್ತೆ ಅಲ್ವಾ? ಸೊ ಅಂದ್ರೆ ಒಂದು ಹೇಳ್ತಾರೆ, ಪುಸ್ತಕ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ಸೊ ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಈ ರೀತಿ ಆಗುತ್ತೆ, ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಎಕ್ಸ್ಚೇಂಜ್ ಏನಿರುತ್ತೆ. ಸೊ ಏನ್ ಕಲ್ತ್ಕೊಂಡಿದ್ದೀರಾ ಬೇರೆ ಸ್ಟೇಟ್ ಅವರಿಂದ? ಬೇರೆ ಸ್ಟೇಟ್ ಅವ್ರದ್ದು ಡ್ಯಾನ್ಸ್, ಅವರ ಬಗ್ಗೆ ಅವ್ರು ಹೇಗಿರ್ತಾರೆ, ಲೈಕ್ ನಮ್ಮೊಟ್ಟಿಗೆ ಬೇರೆ ಅವರು ತುಂಬಾ ಲೈಕ್ ಅವ್ರದ್ದು ಫುಡ್, ಅವ್ರದ್ದು ಲ್ಯಾಂಗ್ವೇಜಸ್ ಅಂಡ್ ಅವ್ರದ್ದು ಬಿಹೇವಿಯರ್ ಕೂಡ ಚೇಂಜ್ ಇರುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಮಂಗಳೂರು ಸ್ವಲ್ಪ ಸಾಫ್ಟ್, ಸೌತ್ ಅವ್ರ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿದೆ. ನಾರ್ತ್ ಅವರು ಸ್ವಲ್ಪ ಘಾಟ್. ನಾರ್ತ್ ಅವ್ರ ಅಂತ ಹೇಳಿದ್ರೆ ಮುಖ ಕೇಳಿ ಬಿಡ್ತಾರೆ ಮ್ಯಾಮ್. ಸೌತ್ ಅವ್ರ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಲೈಕ್ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ವಿ ನಾವು ಸ್ವಲ್ಪ ಬೆಣ್ಣೆ ಹಚ್ಚಿ ಹೇಳ್ತೀವಿ, ಡೈರೆಕ್ಟ್ ಆಗಿ ಅಲ್ವಾ? ಓಕೆ. ಸೊ ಈಗ NSS ವಾಲಂಟಿಯರ್ಸ್ ಆದ ಕಾರಣ 3 ಜನರ ಹತ್ರ ಈ ಪ್ರಶ್ನೆ ಕೇಳಬೇಕು. ನಮ್ಮ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬೇಕು ಅಂತ, ಈಗ ಇಂಡಿವಿಜುವಲ್ ಆಗಿ ಈ ಫೀಲ್ಡ್ ಅಲ್ಲಿ ಬೆಳವಣಿಗೆ ಆಗಬೇಕು, ಈ ಫೀಲ್ಡ್ ಅಲ್ಲಿ ಇನ್ನಷ್ಟು ಏನಾದರೂ ಹೆಲ್ಪ್ ಮಾಡ್ಬೋದು ಅಂತ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಓಕೆ, ಈಗ ಇಂಡಿಯಾದಲ್ಲಿ ತುಂಬಾ ಕಡೆ ಸ್ಲಮ್ ಏರಿಯಾ ಇದೆ. ಕೆಲವು ಕಡೆ ಡೆವಲಪ್ ಆಗಿದೆ, ಕೆಲವು ಕಡೆ ಇನ್ನೂ ಡೆವಲಪ್ ಆಗಲಿಲ್ಲ. ಅವರಿಗೆ ಲೈಕ್ ಅವೇರ್ನೆಸ್ ಇಲ್ಲ.
ಹೆಲ್ತ್ ಬಗ್ಗೆನೂ ಏನು ಲೈಕ್ ಗೊತ್ತಿಲ್ಲ, ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಹೈಜೀನ್ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಅದನ್ನ NSS ಇಂದ ನಾವು ಆ ಫೀಲ್ಡ್, ಆ ಸ್ಲಮ್ಮಿಗೆ ಹೋಗಿ ಲೈಕ್ ಅವರಿಗೆ ಅವೇರ್ನೆಸ್ ಕೊಟ್ಟು ಆ ಏರಿಯಾವನ್ನು ಡೆವಲಪ್ ಮಾಡಬಹುದು. ಸ್ಲಮ್ ಏರಿಯಾಸ್ ನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಬಿಕಾಸ್ ಸ್ಲಮ್ ಮಕ್ಕಳು ಹೇಗಿರುತ್ತೆ ಅಂದ್ರೆ ಅವ್ರಿಗೆ ಎಜುಕೇಶನ್ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ಈಗ ಹೆಚ್ಚಾಗಿ ಮಕ್ಕಳು ನಾನು ಹೋಗ್ತೀನಿ ಸ್ಕೂಲ್ಗೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಏನಾದ್ರು ಮಾಡ್ಬೋದು, ಇಲ್ಲಿ ಮಕ್ಕಳೇ ಹೋಗಲ್ಲ ಅಂತ ಹೇಳೋ ಚಾನ್ಸ್, ಅವರಿಗೆ ಏನು ಅಂತಾನೆ ಗೊತ್ತಿರೋದಿಲ್ಲ. ದಟ್ ಇಸ್ ನೈಸ್ ಐಡಿಯಾ. ಎಸ್ ಆಶಿ ಮ್ಯಾಮ್, ಮತ್ತು ಈಗ ಸ್ಟಡೀಸಲ್ಲಿ ಪ್ರಮೋಟ್ ಮಾಡಿ ಮತ್ತು ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂದರೆ ಚೈಲ್ಡ್ ಮ್ಯಾರೇಜ್ ಅಂತ ಆಗ್ತಿದೆ. ಸೊ ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಮೋಟ್ ದೆಮ್ ಲೈಕ್ ಸ್ಟಡೀಸಲ್ಲಿ ಏನೆಲ್ಲ ಫ್ಯೂಚರ್ ಇದೆ ಥ್ರೂ ಸ್ಟಡೀಸ್ ಕಲ್ತ್ರೆ ಇಟ್ ಈಸ್ ಲೈಕ್ ಅ ನಾಲೆಡ್ಜ್ ಮ್ಯಾಮ್. ಅದರಲ್ಲಿ ಏನು ತಗೊಳ್ಳೋಕ್ಕೆ ಆಗೋದಿಲ್ಲ, ನಾಲೆಡ್ಜ್ ಇದ್ಬಿಟ್ರೆ ಫ್ಯೂಚರ್ನ ಮಾಡ್ಕೋಬಹುದು. ಇಟ್ ಈಸ್ ಲೈಕ್ ಅ ಬ್ಯಾಕ್ ಬೋನ್ ಅಲ್ಲ. ಸೊ ಹೌದು ಮ್ಯಾಮ್, ಹೌದು ಮ್ಯಾಮ್. ಲೈಫ್ನ ಯಾವ ಥರ ತಗೊಂಡು ಹೋಗ್ಬೇಕಂತ ಜಸ್ಟ್ ಬಿಕಾಸ್ ಆಫ್ ಇದು ಸ್ಟಡೀಸ್, ಎಜುಕೇಷನ್ ಅದಿದ್ರೆ ಸೊ ಅದ್ರಲ್ಲಿ ಪ್ರಮೋಟ್ ಮಾಡಬೇಕಂತ ಇದೆ ಮ್ಯಾಮ್. ಲೈಕ್ ಚೈಲ್ಡ್ ಮ್ಯಾರೇಜ್ ಅಂದರೆ ಈಗ ಅದೇ ಲಾಸ್ಟ್ ಸ್ಟೆಪ್ ಆಗಿಬಿಟ್ಟಿದೆ, ಮದುವೆ ಅದೇ ಇದಾಗ್ಬಿಟ್ಟೆ. ಅಟ್ಲೀಸ್ಟ್ ಸೊ ದಟ್ ವಿ ಕ್ಯಾನ್ ಪ್ರಮೋಟ್ ದೆಮ್ ಲೈಕ್ ಏನೇನಿದೆ. ಸೊ ನಮ್ ಪುಣ್ಯ ಅಂತ ಹೇಳಿದ ಕೂಡಲೇ ಮಂಗಳೂರಲ್ಲಿ ನಾವು ಚೈಲ್ಡ್ ಮ್ಯಾರೇಜ್ ಎಲ್ಲ ನೋಡೋ ಹಾಗಿಲ್ಲ. ಇಲ್ಲ ಏನ್ ಅನ್ಕೋತೀವಿ ಅಂದ್ರೆ ನಾನು ಕೂಡ ಅಷ್ಟೇ, ಈಗ ಆಸ್ ಅ ಸ್ಟೂಡೆಂಟ್ ಇರ್ಬೇಕು ಅಂತಾದ್ರೆ ಈ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತೆ ನಮಗೆ, ಜರ್ನಲಿಸಮ್ ಎಲ್ಲ ತಗೋಬಹುದು. ಆಗ ನಮ್ಮ ಮ್ಯಾಮ್ ಹತ್ರ ಆರ್ಗ್ಯೂ ಮಾಡ್ತಿದ್ವಿ, ಇಲ್ಲ ಮ್ಯಾಮ್ ಮಂಗಳೂರಲ್ಲೆಲ್ಲ ಚೈಲ್ಡ್ ಮ್ಯಾರೇಜ್ ಇಲ್ಲ ಅಂತ. ಬಟ್ ಆಗ ಒಂದು ಮಾತು ಹೇಳಿದ್ರು, ನಮ್ಮ ಬಾವಿಯೊಳಗಿನ ಕಪ್ಪೆ ಆಗ್ಬೇಡಿ, ಹೊರಗೆ ಹೋಗಿ ನೋಡಿ ಅಲ್ಲಿ ಇರುತ್ತೆ. ಇನ್ನೂ ನಾರ್ತ್ ಅಲ್ಲಿ ಎಷ್ಟೋ ಇದೆ ಈ ಚೈಲ್ಡ್ ಮ್ಯಾರೇಜ್. ಇದೆ. ಸೊ ನಮ್ಮ ಮಂಗಳೂರವ್ರಿಗೆ ಇದೆಲ್ಲ ನಾವು ಆಸ್ ಎ ಸ್ಟೂಡೆಂಟ್ ದೊಡ್ಡವ್ರಿಗಾದ್ರೂ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. ದಟ್ ಈಸ್ ವೆರಿ ಗುಡ್. ಎಸ್ ಸಿನಾನ್, ನಾನೇನು ಹೇಳ್ಬೇಕಂತ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಮ್ಯಾಮ್, ಇದು NSS ಅನ್ನು ನಾವು ಸ್ಕೂಲಿಂದನೇ ತರಬೇಕಂತ ಹೇಳ್ಕೊಳ್ತೀನಿ. ಸ್ಕೂಲಲ್ಲಿಯೂ ಸಹ ಲೈಕ್ ಅಲ್ಲಿಂದನೇ ಇದು ಮಾಡಿ, ಇದು NSS ಇಂದ ಎಲ್ಲರಿಗೂ ಸಹ ಒಳ್ಳೇದೇ ಮಾಡುತ್ತೆ ಮ್ಯಾಮ್. NSS ಎಲ್ಲ ಲೈಫ್ ಸ್ಕಿಲ್ ಆಗಲಿ ಏನಲ್ಲಿ ಆಗಿದ್ರಾದ್ರೂ ನಮಗೆ ಅದು ನಮ್ಮ ಪಾಸಿಟಿವ್ ಆಗಿ ನಮ್ಮ ಆ್ಯಟಿಟ್ಯೂಡನ್ನೇ ಒಂದು ಚೇಂಜ್ ಮಾಡುತ್ತೆ ಮ್ಯಾಮ್. ಚಿಕ್ಕದಿಂದನೇ ಇದನ್ನು ಇದು ಮಾಡ್ತಾ ಬರ್ಬೇಕಂತ ಚಿಕ್ಕದಿಂದಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನೀವು ತುಂಬಾ ಅಂದ್ರೆ ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ರೆ ಮುಂಚೆ ತುಂಬಾ ಸ್ಟೇಜ್ ಫಿಯರ್ ಇತ್ತ ಸಿನಾ ನಿಮ್ಗೆ? ಹೌದು ಮ್ಯಾಮ್, ತುಂಬಾ ಇತ್ತು. ಮುಂದೆ ಬರ್ತಾ ಇರ್ಲಿಲ್ಲ ಮ್ಯಾಮ್, ಯಾರಿದ್ರಿದ್ರೆ ಅವರನ್ನೇ ದೂಡಿ ಬಿಡ್ತಿದ್ರು. ಟೀಚರ್ ಯಾವ್ದು ಕ್ವಶನ್ ಕೇಳುವಾಗಾದ್ರೂ ಸಹ ನಾನು ಎದ್ರಿ, ಟೀಚರ್ ನೋಡ್ತಾರೆ ಬ್ಯಾಕಿಂದ, ಯಾರಾದರೂ ಬ್ಯಾಕಿಂದ ಕಣ ಮುಚ್ಚಾಡ್ತಿದ್ರು ಬ್ಯಾಕ್. ಓಕೆ, ಆದಷ್ಟು ಗೊತ್ತಿದ್ದು ಆನ್ಸರ್ ಹೇಳೋದಿಲ್ಲ ಅಂತ ಅದು ಇತ್ತು ಅಲ್ವಾ? ಓಕೆ, ಸೊ ಎನಿಥಿಂಗ್ ಎಲ್ಸ್? ಅಷ್ಟೇ ಮ್ಯಾಮ್. ಸೊ ಯೂತ್ ಪವರ್ನ ಇದಕ್ಕೆಲ್ಲ ಯೂಸ್ ಮಾಡಿ. ಈಗ ನಮ್ಮ ಇಂಡಿಯಾದಲ್ಲಿ ತುಂಬಾ ಯೂತ್ ಜಾಸ್ತಿ ಪಾಪ್ಯುಲೇಷನ್ ಇರೋದೇ ಯೂತ್. ಇದನ್ನು ಅವರು ತಗೊಳ್ಬೇಕು, ಲೈಕ್ ಅಡ್ವಾಂಟೇಜ್ ಆಗಿ ತಗೋಬಹುದು ಅಂತ. ದಟ್ ಈಸ್ ನಮ್ಮ ಇಂಡಿಯಾದ ಅಡ್ವಾಂಟೇಜ್ ಅಂತ ಹೇಳ್ಬೋದು ಅಲ್ವಾ? ಬಿಕಾಸ್ ತುಂಬಾ ವರ್ಷದಿಂದ ಡೆವಲಪಿಂಗ್ ನೇಷನ್ ಅಂತ ಹೇಳಿ ನಮಗೂ ಬೋರ್ ಆಗಿದೆ. ಡೆವಲಪ್ಡ್ ನೇಷನ್ ಅನ್ನೋ ಹೇಳೋದು ಯೂತ್ ಅದು ಸಾಧಿಸಬಹುದು, ನಾವಿರೋವಾಗ್ಲೇ ಬರ್ಬೇಕು ಅಲ್ವಾ? ಸೊ ಈಗ NSS ಜಾಯಿನ್ ಆಗದಿದ್ರೆ ಏನ್ ಮಿಸ್ ಮಾಡ್ಕೋತಿದ್ರಿ? NSS ತುಂಬಾ ಮಿಸ್ ಮಾಡ್ಕೊಳ್ತೀವಿ ಮ್ಯಾಮ್. ಏನ್ ಮಿಸ್ ಮಾಡ್ಕೋತೀರಾ? ಐ ಮೀನ್ ಏನ್ ಮಿಸ್ ಮಾಡ್ಕೊಳ್ತಿದ್ರಿ? ಯಾವ ಕ್ವಾಲಿಟೀಸ್ ಬರ್ತಿರ್ಲಿಲ್ಲ? ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ನಮ್ಮ ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಮುಂದೆ ಬಂದು ಒಂದು 4-5 ಜನ ಮುಂದೆ ಬಂದು ನಾವು ಮಾತನಾಡೋದು, ಅದೇ ಒಂದು ಇದು NSS ನಮ್ಗೆ ಅದರಲ್ಲಿ ಮೇನ್ ಇದಾಗುತ್ತೆ. ಗಟ್ಸ್ ಒಂದು ಇದು ಕೊಡುತ್ತೆ, ನಮ್ಗೆ ಒಂದು ಗಟ್ ಫೀಲಿಂಗ್ ಕೊಡುತ್ತೆ. ಮತ್ತೆ ಎಲ್ಲರೊಟ್ಟಿಗೆ ಮಾತಾಡೋದು, ಬೆರೆಯುವಂಥದ್ದು, ಎಲ್ಲರ ಕಷ್ಟವನ್ನು ಲೈಕ್ ನಾವು ಮತ್ತೆ ನಾವು ಒಂದು ಕೆಲಸ ಮಾಡಿ ಆದ್ಮೇಲೆ ಅವರಿಂದ ಒಂದು ಖುಷಿ, ಆ ನಗು ನೋಡುವಾಗನೇ ನಮ್ಗೆ ಒಂದು ಖುಷಿ. ಅದೊಂದು ಕರೆಕ್ಟ್ ಅಲ್ವಾ? ನಾವು ಮಾಡಿದಕ್ಕೆ NSS ವಾಲಂಟಿಯರ್ಸ್ ಗೆ ಬೇರೆ ಏನು ಪ್ರತಿಫಲ ಇಲ್ಲ ಮ್ಯಾಮ್, ಅದೊಂದು ಖುಷಿ, ಅದೇ ಖುಷಿ. We want happiness in return. We don't want anything else. Just a happiness on their face. ಅದೇ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಅವ್ರ ಖುಷಿ ಆಯ್ತು ನಮಗೆ ಖುಷಿ ಇದ್ದಂಗೆ, ಅವ್ರ ಖುಷಿ ಇದ್ರೆ ನಾವು ಖುಷಿ ಇದ್ದಂಗೆ ಆ ತರ. ಸೊ ನೀವು ಕೂಡ ಇದನ್ನೇ ಮಿಸ್ ಮಾಡ್ಕೋತಿದ್ರಾ? ಈಗ ವಿಲೇಜ್ ಗೆ ಹೋದಾಗ ವಿಲೇಜ್ ಪೀಪಲ್ ಜೊತೆಗೆ ಬೆರಿತಾ ಇದ್ರಿ ಅಲ್ವಾ? ಸೊ ವಿಲೇಜ್ ಪೀಪಲ್ಸ್ ಹೇಗಿದ್ರು ನಿಮ್ ಜೊತೆಗೆ? ಒಳ್ಳೇದ್ರು. ನಾವು ಹೋಗಿದ್ದ ದಿನ ನಿಮ್ಗೆ ಏನ್ ಬೇಕು, ಏನಾದ್ರು ತೊಂದರೆ ಆಗಿದೆ, ವಿಲೇಜ್ ಇಂದ ಏನಾದ್ರು ಸಹಾಯ ಬೇಕಾ, ಈಗ ಫುಡ್ ವಿಷಯದಲ್ಲಿ ಒಂದಿನ ನಮ್ಮ ಮನೆಯಿಂದ ಊಟ ಕೊಡ್ತೀವಿ ಅಂತ ಎವ್ರಿ ಮನೆಯವರು, ಹತ್ರದ ಮನೆಯವ್ರು ಬರ್ತಾ ಇದ್ರು. ನೀರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ದು ಮನೆಗೆ ಬನ್ನಿ, ಕುಡಿಯುವ ನೀರಲ್ಲಿ ಪ್ರಾಬ್ಲಮ್ ಇದ್ರೆ ನಮ್ದು ಮನೆಗೆ ಬನ್ನಿ ಅಂತ ಬಂದು ಕರೀತಾ ಇದ್ರು ನಮ್ಮನ್ನು. ಅವರಿಗೆ ಸಹ ಒಂದು ಖುಷಿ ಇರ್ತಿತ್ತು, ನಮ್ದು ವಿಲೇಜಿಗೆ ಬಂದಿದ್ದಾರೆ ಮಕ್ಕಳು. ಫೆಸಿಲಿಟೀಸ್ ಅಂದ್ರೆ ಈಗ ಏನಾದ್ರು ಯೂಶಲಿ ಗರ್ಲ್ಸ್ ಇದ್ರೆ ನಮ್ಮ ಮನೆ ನೀವು ಬರ್ಬೋದು, ಯು ಕ್ಯಾನ್ ಅಟ್ ಲೀಸ್ಟ್ ಕಮ್ ಅಂಡ್ ಯೂಸ್ ದ ವಾಶ್ರೂಮ್ಸ್, ದೇ ಅಪ್ರೋಚಸ್. ಈ ತರ ನೀವು ಬನ್ನಿ, ಊಟ ಇದ್ರೂ ಸಹ ನಿಮ್ಮ ಮನೆಯಿಂದ ಏನಾದ್ರು ತಗೊಂಡ್ ಬಂದು
ಫ್ರೂಟ್ಸ್ ತಗೊಂಡ್ ಬಂದು ಶೇರ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಲೈಕ್ ದೇ ಆರ್ ಲೈಕ್ ಅವ್ರ ಮನೆಗೆ ಬಂದಂಗೆ ಯಾವ ಥರ ಗೆಸ್ಟಿಗೆ ಟ್ರೀಟ್ ಮಾಡ್ತಾರೆ ಆ ಥರ ಅವರು ನಡೆಸ್ಕೊಳ್ತಾರೆ ನಮ್ಮ ಜೊತೆ. ಎಸ್ ಎಸ್ ಮತ್ತೆ ಕ್ಯೂರಿಯಾಸಿಟಿ ಇರ್ತದೆ ಏನ್ ಮಾಡ್ತಿದ್ದಾರೆ ಅವರು Family ಅಂತಾನೆ ಆ ಥರ ಹಾಗೆ, treat ಯಾ, ಯಾ. ಮಾಡ್ತಾರೆ ma'am. ಓಕೆ ಓಕೆ, ಈ ಪ್ರಶ್ನೆ ಕೇಳ್ಬೇಕು. ಈಗ NSS ಅಲ್ಲಿ ಎಲ್ಲಾ ಜಾತಿಯ ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ ಅಲ್ವಾ? ಸೊ ಜಾತಿ ಭೇದ ಭಾವ ಇದೆಯಾ NSS ಅಲ್ಲಿ? ಏನಿಲ್ಲ. ನೋ ನೋ ಮ್ಯಾಮ್. ಏನು ಅದ್ರ ಬಗ್ಗೆ ಯಾರು ಯೋಚನೆನೇ ಮಾಡಲ್ಲ. ನಾವು ಭಾರತೀಯರು ಅನ್ನೋ ಫೀಲಿಂಗ್ ಕಲ್ಸ್ಕೊಡೋದು NSS Yes, ma'am. ಅಲ್ವಾ? ದಟ್ ಇಸ್ ಜಸ್ಟ್ ಹ್ಯುಮ್ಯಾನಿಟಿ ಮ್ಯಾಟರ್ಸ್. ಸೊ ಫೈನಲ್ ಆಗಿ ನಿಮ್ ಲೈಫ್ ಅಲ್ಲಿ ಯಾರಿಗಾದ್ರೂ ಮುಂದೆ ಆಪರ್ಚುನಿಟೀಸ್ ತುಂಬಾ ಇದೆ, ಬಟ್ ಈ ಸ್ಟೇಜ್ ಅಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಸಹ. ಮತ್ತು ನಮ್ಮ ಪೇರೆಂಟ್ಸ್ ಎಲ್ಲ ಸಪೋರ್ಟ್, ನಮ್ಮ ಫ್ಯಾಮಿಲಿ ಆಗಲಿ ಸೊಸೈಟಿಯವರಾಗಲಿ ಎಲ್ಲರ ಸಪೋರ್ಟ್, ಮತ್ತು ನಮ್ಮ ಯೂನಿವರ್ಸಿಟಿಯ ಚಾನ್ಸಲರ್ ಆಗಲಿ, ವೈಸ್ ಚಾನ್ಸಲರ್ ಆಗಲಿ, ರಿಜಿಸ್ಟ್ರಾರ್ ಆಗಲಿ, ಪ್ರೋ ವೈಸ್ ಚಾನ್ಸಲರ್ ಆಗಲಿ ಎಲ್ಲರಿಗೂ ಸಹ ತುಂಬ ನಾವು Thank you ಥ್ಯಾಂಕ್ ಯು ಅಂತ ಹೇಳ್ತೀವಿ. ಮತ್ತು ಮೇಯ್ನಾಗಿ ನಮ್ಮ ಪ್ರೋಗ್ರಾಮ್ ಆಫೀಸರ್ ಅವರು, ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಶ್ವಿನಿ ಮ್ಯಾಮ್ ಅವರು, ಮತ್ತು ಪ್ರೋಗ್ರಾಮ್ ಆಫೀಸರ್ ಇಮ್ರಾನ್ ಸರ್, ಪ್ರೋಗ್ರಾಮ್ ಆಫೀಸರ್ ರೆನಿಟಾ ಮ್ಯಾಮ್ ಅಂತ, ಮತ್ತು ಪ್ರೋಗ್ರಾಮ್ ಆಫೀಸರ್ ಪವಿತ್ರ ಸರ್ ಅಂತ ಎಲ್ಲರಿಗೂ ಸಹ ತುಂಬ ಇದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ನಮಗೆ ಯೂನಿವರ್ಸಿಟಿಯಿಂದಾಗಲಿ ನಮಗೆ ತುಂಬ ಇದು ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮೇಯ್ನ್ಲಿ ನಾವು ಗೌರ್ಮೆಂಟಿಗೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಅವರಿಗೂ ಸಹ, ಮತ್ತು ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ಇದು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಎಕ್ಸ್ಟ್ರಾಸ್ ಇದೆಯಾ? ನಮ್ದು ಫ್ಯಾಮಿಲಿ ಫ್ರೆಂಡ್ಸ್ ಯಾರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮೆಂಟಲ್ ಸಪೋರ್ಟ್ ತುಂಬಾ ಬೇಕಿತ್ತು ಆ ಟೈಮಲ್ಲಿ, ಫ್ಯಾಮಿಲಿಯಿಂದಾನು ಫ್ರೆಂಡ್ಸ್ ಇಂದಾನು. ನಿನಗೆ ಆಗುತ್ತೆ, ನಿನಗೆ ಮಾಡ್ಬೋದು, ದಿಸ್ ಇಸ್ ಸಮಥಿಂಗ್ ವಾಟ್ ಯು ಆರ್ ಲುಕಿಂಗ್ ಫಾರ್ ಅಂತ ನಮಗೆ ಮೆಂಟಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಫ್ರೆಂಡ್ಸ್, ಫ್ಯಾಮಿಲಿ. ಅವರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಇವತ್ತು ನಾವು ಇಲ್ಲಿದ್ದೀವಿ ಅಂದರೆ ಜಸ್ಟ್ ಬಿಕಾಸ್ ಆಫ್ NSS ಮತ್ತು ಯೂನಿವರ್ಸಿಟಿ ಸಪೋರ್ಟ್ ಇವತ್ತು ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಸೊ ಮತ್ತು ಗೌರ್ಮೆಂಟ್ ಇದೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವಿ ಆರ್ ವೇರಿಂಗ್ ದಿಸ್ ಬ್ಲೇಸಸ್ ಆ್ಯಂಡ್ ದ ಬ್ಯಾಡ್ಜ್ ಪ್ರೌಡ್ಲಿ ಆಗಿ ಹಾಕ್ಕೊಳ್ತಾ ಇದ್ದೀವಿ. ಮತ್ತು NSS ಇಲ್ಲ ಅಂದರೆ ನಾವು ಇವತ್ತು ಇರ್ತಿರ್ಲಿಲ್ಲ. ಆಲ್ ಜಸ್ಟ್ ಬಿಕಾಸ್ ಆಫ್ NSS ಐ ಕ್ಯಾನ್ ಟೆಲ್ ಯು. ಸೊ ಯಾ, ದಟ್ ಈಸ್ ವೆರಿ ನೈಸ್. ಅಂಡ್ ಹೀಗೇನೆ ಇರಿ, ಇದೇ ಮನಸ್ಥಿತಿ ಮುಂದುವರಿಲಿ. Yes, ma'am. ನೀವು ಮಾತೆಲ್ಲ ನಾವು ನಿಮ್ ಜೊತೆ ಯೂತ್ಸ್ ಎಲ್ಲ ಸೇರಿ ನಮ್ಮ ದೇಶನ ಬದಲಾಯಿಸೋಣ. Yes, ಥ್ಯಾಂಕ್ ಯು yes, ಸೋ ಮಚ್. yes. Here we are taking the oath and all the best for your future. ಥ್ಯಾಂಕ್ ಯು Okay? ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಂದಿನ ಈ ಸಂಚಿಕೆಯಲ್ಲಿ ನೆನಪಯ್ಯ ವಿಶ್ವವಿದ್ಯಾನಿಲಯ ಅರ್ಪಿಸುವಂತಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 3 ಯುವ ಶಕ್ತಿಯರು ನಮ್ಮ ಜೊತೆಗೆ ಇದ್ರು. NSS ಮೂಲಕ ಏನೆಲ್ಲ ಸಾಧನೆಗೈದಿದ್ದಾರೆ, ಏನೆಲ್ಲ ಸಾಧನೆ ಮಾಡಿದ್ದಾರೆ ನೀವು ಈಗಾಗಲೇ ನೋಡಿದ್ದೀರಾ. ನಿಮ್ಮ ಮನೆಯಲ್ಲೂ ಮಕ್ಕಳಿರ್ತಾರೆ, ನಿಮ್ಮ ಮನೆಯಲ್ಲೂ ಎಷ್ಟೋ ಯುವ ಜನತೆ ಇರುತ್ತೆ. ಎಲ್ರಿಗೂ NSS ಸೇರ್ತೀನಿ ಅಂತ ಹೇಳಿದ ಕೂಡಲೇ ಕಷ್ಟ ಆಗುತ್ತೆ. ನೀವು ಸೈನ್ಸಲ್ಲಿದ್ದೀರಾ, ಕಾಮರ್ಸಲ್ಲಿದ್ದೀರಾ, ಅಥವಾ ಯಾವುದೇ ಫೀಲ್ಡಲ್ಲಿದ್ದೀರಾ ಅಂತ ಹೇಳೋದು ಬೇಡವೇ ಬೇಡ. ಏನೂ ಆಗಲ್ಲ. NSS ಇಂದ ಕಲಿಯೋದು ತುಂಬಾ ಇದೆ, ಕಲ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯಲ್ಲಿ ಇಷ್ಟು ಮಾತಾಡಿದ್ದೀವಿ. ಮುಂದೆ ಇನ್ನೊಂದು ಸಂಚಿಕೆಯಲ್ಲಿ ಅಥವಾ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ TV. ನಮಸ್ಕಾರ.